ಮಹಾವಿಷ್ಣುಮೂರ್ತಿ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶ ಶ್ರೀ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀ ಪಾದಂಗಳವರು ಅರ್ಚನೆ ಶ್ರೀ ಪಲಿಮಾರು ಮಠ ಉಡುಪಿದ ಕಿರಿಯ ಸ್ವಾಮೀಜಿಗಳಾದ ಶ್ರೀ ಶ್ರೀ ವಿದ್ಯಾರಾಜೇಶ್ವರ ತೀರ್ಥ ಶ್ರೀ ಪಾದಂಗಳವರ ಅರ್ಚನೆ ಶ್ರೀಧಾಮ ಮಾಡಿಲದ ಶ್ರೀ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಯ ನಿಮಿತ್ತ ಚಾವಡಿಗೆ ಭಕ್ತಿ ಪೂರ್ವಕವಾದ ಗೌರವಪೂರ್ವಕವಾದ ಇದುಕೊಂಡದಲ್ಲ ಅರ್ಚನೆ ಏನಿತ ನಮ್ಮ ಈ ಕಾರ್ಯಕ್ರಮ ಭಿನ್ನರಾಜನ ಮೊಟ್ಟಿಗೆ ಉಪನಂಚಿನ ನಮ್ಮ ಸಮಿತಿದ ಗೌರವ ಸಲಹೆಗಾರರಾಯ ನಂಚಿನ ಶ್ರೀ ಸುರೇಶ್ ಭಂಡಾರಿ ಕಡಂದಲೆ ಅಂಚನೆ ಆಡಳಿತ ಮುಖ್ಯಸ್ಥರು ಶ್ರೀ ಕ್ಷೇತ್ರ ಶರವು ಶ್ರೀ ರಾಘವೇಂದ್ರ ಶಾಸ್ತ್ರಿಗಳು ಅಂಚನೆ ಹಿಂದೂ ಧಾರ್ಮಿಕ ಮುಖಂಡರಾಯ ನಂಚಿನ ಬ್ರಹ್ಮಶ್ರೀ ರವೀಶ್ ತಂತ್ರಿ ಕುಂಠಾರು ಅನುವಂಶೀಯ ಅರ್ಚಕರು ಶ್ರೀ ಕ್ಷೇತ್ರ ಕಟೀಲು ಶ್ರೀ ವೇದಮೂರ್ತಿ ಅನಂತ ಪದ್ಮನಾಭ ಅಸ್ರಣ್ಣ ಅಂಚನೆ ಕೃಷ್ಣ ಶಿವಕೃಪಾ ಕುಂಜತ್ತವರು ಅಧ್ಯಕ್ಷರು ವಿಶ್ವ ಹಿಂದೂ ಪರಿಷತ್ ಮಂಜೇಶ್ವರ ಪ್ರಕಟ ಅಂಚನೆ ಅಧ್ಯಕ್ಷರು ಬ್ರಹ್ಮಶ್ರೀ ನಾರಾಯಣಗುರು ಯುವ ವೇದಿಕೆ ಕಾಸರಗೋಡು ಮೆರಳ ಮಿತ್ತ ಚಾವಡಿಗೆ ಎದುಕೊಂಡದಲ್ಲ ಹೈಕೋರ್ಟದ ವಕೀಲರಾಯಿನ ಶ್ರೀ ರತ್ನಾಕರ ಶೆಟ್ಟಿ ಮೊರಲಗುತ್ತು ಮೆರಳ ಮಿತ್ತ ಚಾವಡಿಗೆ ಎದುಕೊಂಡದ್ದು ಶೆಟ್ಟಿ ಅರಿಬೈಲು ಮೆರಳ ಮಿತ್ತ ಚಾವಡಿಗೆ ಎದುಕೊಂಡದಲ್ಲ ಬೈದಿನಂಚಿನ ಮಾತ ಭಿನ್ನರೇನೆ ಅತಿಥಿ ಅಭ್ಯಾಗತಿಯ ಮಿತ್ತ ಚಾವಡಿಗೆ ಎದುಕೊಂಡದ್ದು ನಾರಾಯಣ ಭಟ್ ತಲೆಗಳ ನಿವೃತ್ತ ಜಿಲ್ಲಾ ವಿದ್ಯಾಧಿಕಾರಿ ಕಾಸರಗೋಡು ಜಿಲ್ಲೆ ಅಧ್ಯಕ್ಷರು ಶ್ರೀಮಾತ ಶಿವ ಪ್ರಾರ್ಥನೆ ಮಲ್ತಾರೆ ಉಲ್ಲೇರು ಧನ್ಯಶ್ರೀ ಬುಕ್ಕ ಧನ್ಯಶ್ರೀ ಭಂಡಾರಿ ಶಂಕರ ಸುತಾ ಶರಣು ವಿನಾಯಕ ಮಂಗಲವರ ಶರಣು ವಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತಾ ಶರಣು ವಿನಾಯಕ ಮಂಗಲವರ ಶರಣು ಮಧುರು ಗಣಪತಿ ಶರಾವು ಗಣಪತಿ ಕುಂಭಾಶ್ರೀ ಗಣಪತಿ ಶರಣು ಹಟ್ಟಿಯಂಗಡಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು ವಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತಾ ಶರಣು ವಿನಾಯಕ ಮಂಗಲವರ ಶರಣು ಸುಮುಖನೆ ಕಪಿಲನೆ ಏಕದಂತಾನೆ ಶುಭವರ್ಣ ಗೌರಿ ಸುತನೆ ಸುಮುಖನೆ ಕಪಿಲನೆ ಏಕದಂತಾನೆ ಶುಭವರ್ಣ ಗೌರಿ ಸುತನೆ ನೀನಿಲ್ಲದೆ ನಗಾರು ಸಕರಿಲ್ಲವೋ ಬಾಂಧವರಿಲ್ಲವೋ ಕಾಯುವವರಿಲ್ಲವೋ ಮಧುರು ಗಣಪತಿ ಶರಾವು ಗಣಪತಿ ಕುಂಭಾಶ್ರೀ ಗಣಪತಿ ಶರಣು ಹಟ್ಟಿಯಂಗಡಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು ವಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತಾ ಶರಣು ವಿನಾಯಕ ಮಂಗಲವರ ಶರಣು ವಿಕಟನೆ ವಿಮಾಲನೆ ಧೂಮ್ರವರ್ಣನೆ ಗಣನಾಥ ನಿನಗೆ ವಂದನೆ ವಿಕಟನೆ ವಿಮಾಲನೆ ಧೂಮ್ರವರ್ಣನೆ ಗಣನಾಥ ನಿನಗೆ ವಂದನೆ ನಿನ್ನನ್ನು ಎಂದೆಂದು ಸ್ತುತಿ ಮಾಡುವೆ ಹಾಡಿಕೊಂಡಾಡುವೆ ಪೂಜೆ ವ್ರತ ಮಾಡುವೆ ಮಧುರು ಗಣಪತಿ ಶರಾವು ಗಣಪತಿ ಕುಂಭಾಶ್ರೀ ಗಣಪತಿ ಶರಣು ಹಟ್ಟಿಯಂಗಡಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು ವಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತಾ ಶರಣು ವಿನಾಯಕ ಮಂಗಲವರ ಶರಣು ವಿನಾಯಕ ಮಂಗಲವರ ಶರಣು ಈ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಬಾರಿ ಪುರುಳುಡು ನಡಪೆ ನಮಗೆ ಮಾರ್ಗದರ್ಶನ ಕೊಡ್ತಿದ್ದಾರೆ ಅರೇನೆ ಈ ಮೂಲಕವಾದ ಈ ಕಾರ್ಯಕ್ರಮಕ್ಕೆ ಈ ಒಂಜಿ ಮಣ್ಣಿಗೆ ಅತ್ಯಂತ ಭಕ್ತಿಪೂರ್ವಕವಾದ ಎದುಕೊಂಡೊಂದಿಲ್ಲ ಅಂಚನೆ ನಮ್ಮ ಈ ಒಂಜಿ ವೇದಿಕೆಡೆ ದಿವ್ಯ ಉಪಸ್ಥಿತಿನ ಪಡೆಯಿನಾರು ಶ್ರೀಧಾಮ ಮಾನಿಲದ ಶ್ರೀ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಅರೇನೆ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಭಕ್ತಿಪೂರ್ವಕವಾದ ಫಲ ಪುಷ್ಪನ ಕೊಡದು ಈ ಕಾರ್ಯಕ್ರಮಕ್ಕೆ ಎದುಕೊಂಡು ಪಡೆದು ಭಿನ್ನೈಕೆ ಮಲ್ತೊಂದಲ್ಲ
ಈ ಕಾರ್ಯಕ್ರಮಗೂ ನಂಗೆ ಈ ದೇವಸ್ಥಾನದ ಪೂರ್ಣ ಅಭಿವೃದ್ಧಿಗೆ ಮಾರ್ಗದರ್ಶನ ಮಂತದ್ದು ಈ ದೇವಸ್ಥಾನದ ಪುನರ್ನಿರ್ಮಾಣ ತೊಡಗಿದ್ದು ನಿಕ್ಕೆ 14 ವರ್ಷ ಮುಟ್ಟಲ ಬೇತೆ ಬೇತೆ ಸಂದರ್ಭಡು ಬೇತೆ ಬೇತೆ ರೀತಿಯ ಮಾರ್ಗದರ್ಶನ ಮಂತದ್ದು ಈ ದೇವಸ್ಥಾನವನ್ನು ಸುಸಜ್ಜಿತವಾದ ಮಲ್ಪನ ನಿಟ್ಟಿಡು ನಂಗೆ ಮಾರ್ಗದರ್ಶನ ಮಂತನ ಪರಮ ಪೂಜ್ಯ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಲರಿಗೆ ಅನ್ನ ಪಾದ ಸ್ಮರಣೆ ಸಲ್ಲಿಸದೆ ಅರೇನು ಈ ಸಭೆಗೆ ಹಾರ್ದಿಕವಾದ ಸ್ವಾಗತ ಮನಪೇನು. ಐದೊಟ್ಟಿಗೆ ಮಾನಿಲ ಶ್ರೀಧಾಮದ ಮೋಹನದಾಸ ಪರಮಹಂಸ ಸ್ವಾಮೀಜಿಲು ಒಂಜಿಲೆಕ್ಕೊಡು ಅರೇನು ಕರ್ಮಯೋಗಿ ಎಂದು ಪನ್ಪೇರು ದಯಪಂಡ ಆರೆ ಕೇವಲ ಮಟೊಟ್ಟು ಕುಲ್ಲುನಿ ಅತ್ತು ಆರು ಕೆಲಸದಕ್ಕಿನೊಟ್ಟಿಗೆ ಆರ್ಲ ಒಂಜಿ ಕೆಲಸಗಾರೆ ಅದು ಸ್ವಯಂ ಅವರ್ಲ ಕೆಲಸ ಮನ್ಪುರೇನು ಎಂಕ್ಲು ಕನ್ನಾರೆ ತೂತ ಅಂಚ ಅದರೇನು ಕರ್ಮಯೋಗಿಂದೆಲ್ಲ ಲೆಪ್ಪೇರು. ಅಂಚಿನ ಮೋಹನದಾಸ್ ಸ್ವಾಮಿಲು ಹಿಂದೂ ಸಮಾಜಗೂ ಮಲ್ಲ ಕೊಡುಗೆ ಕೊರೆದು ಹಿಂದೂ ಸಮಾಜದ ಒಲಿತಿಗೋಸ್ಕರ 24 ಗಂಟೆಲ ಯೋಚನೆ ಮನ್ಪುನಂಚಿನ ಸ್ವಾಮೀಜಿಲು ಮೋಹನದಾಸ್ ಸ್ವಾಮೀಜಿಲು ಅರೆಗ್ಲ ಯಾನು ಸಾಷ್ಟಾಂಗ ಪ್ರಣಾಮ ಸಲ್ಲಿಸಿದರೆ ನೀವು ಈ ವೇದಿಕೆಗೆ ಹಾರ್ದಿಕವಾದ ಸ್ವಾಗತ ಮನಪುರ. ಇನ್ನಿತ ಸಭಾಧ್ಯಕ್ಷ ವಹಿಸಂದನಾರು ಶ್ರೀ ಸುರೇಶ್ ಭಂಡಾರಿ ಕಣ್ಣಂದಲೆ ಕಚ್ಚೂರು ನಾಗೇಶ್ವರ ದೇವಸ್ಥಾನದ ಮಾಜಿ ಆಡಳಿತ ಮುಕ್ತೇಶ್ವರಾದ ಒಂಜಿ ಸಮಾಜನು ಸಂಘಟಿಸದು ಸಮಾಜದ ಮುಖ್ಯವಾಹಿನಿಗೆ ಕೊಣರ್ಪಲ್ಪ ಪ್ರಯತ್ನ ಬರ್ತದೆ ಅವೇತು ದೇವಸ್ಥಾನದ ಜೀರ್ಣೋದ್ಧಾರ ಬ್ರಹ್ಮಕಲಶಗೂ ಸಂಪೂರ್ಣ ಸಹಕಾರ ಕೊರದು ಕೇವಲ ಆತೆ ಅತ್ತು ಸೀಕತೆಯಾಗಿ ಮರ್ದಿಗೆ ಕಾಸು ವಿದ್ಯೆ ಕಲ್ಪನ ಜೋಕ್ಲೆಗೆ ವಿದ್ಯೆಗೆ ಕಾಸು ಮದಿಮೆಪನ ಪುಣ್ಣುಲೆಗೆ ಮದಿಮೆವನ ಪೆರ ಕಾಸು ಇಂಚಿನ ಮಾತ ದಾನವಂತದ ಕೊಡುಗೈ ದಾನಿ ಆತನ ಸುರೇಶ್ ಭಂಡಾರಿ ಅರ್ಲ ನಮ್ಮ ಈ ದೇವಸ್ಥಾನದ ಒಂಜಿ ಬೆನ್ನೆಲುಬು ಅರೆಲ್ಲ ಯಾನು ಈ ಸಭೆಗೆ ಹಾರ್ದಿಕವಾದ ಸ್ವಾಗತ ಬಂತು. ವೇದಿಕೆ ಡುಪ್ಪುನ ಶ್ರೀ ಕೃಷ್ಣ ಕುಂಜತ್ತೂರು ಒರಿ ಈ ಪ್ರದೇಶ ಒರಿ ಧಾರ್ಮಿಕ ಮುಂದಾಲು ಬೇತೆ ಬೇತೆ ಧಾರ್ಮಿಕ ಚಟುವಟಿಕೆ ತನ್ನನ್ನು ತೊಡಗಿಸಿಕೊಂಡು ವಿಶ್ವ ಹಿಂದೂ ಪರಿಷತ್ ನಂಚಿನ ಮಹಾ ಸಂಘಟನೆ ಕೆಲಸವಂತೊಂದು ಬೇತೆ ಬೇತೆ ಸಂದರ್ಭಡು ಸಮಾಜಗೂ ಮಾರ್ಗದರ್ಶನ ಮಂತ್ರ ಕೃಷ್ಣ ಕುಂಜತ್ತೂರು ಅರೆಲ್ಲ ಯಾನೆ ಈ ಸಭೆಗೆ ಹಾರ್ದಿಕವಾದ ಸ್ವಾಗತ ಮನ್ಪೆ. ನನ್ನವರಿ ನಮ್ಮ ಮಿತ್ರಲ ಬಿನ್ನೆಲ ಗೋಪಾಲ್ ಶೆಟ್ಟಿ ಅರಿವೇಲ್ ಆರು ಪ್ರವೇಶ ಮನ್ಪಂದನ ಕ್ಷೇತ್ರ ಓಲು ಬ್ರಹ್ಮಕಲಶ ಆಪುನ ಧರ್ಮನೇಮ ಆಪುನ ಜೀರ್ಣೋದ್ಧಾರ ಆಪುನ ಅವಳು ಗೋಪಾಲ್ ಶೆಟ್ಟಿ ಆರು ಉಪ್ಪೇರಿ ನಮ್ಮ ಈ 14 ವರ್ಷಗೂ ಈ ದೇವಸ್ಥಾನದ ಪುನರ್ನಿರ್ಮಾಣಗ ಸತತ ಒಂಜಿ ತಿಂಗಳು ಬುಡಂದೆ ಬತ್ತದ ಮೂಲು ಕೆಲಸಗೂ ಮಾರ್ಗದರ್ಶನ ಮಂತನ ಗೋಪಾಲ್ ಶೆಟ್ಟಿ ನಮ್ಮೊಟ್ಟಿಗೆಲ್ಲರು ವಿಶ್ವ ಹಿಂದೂ ಪರಿಷತ್ದ ಕಾಸರಗೋಡು ಜಿಲ್ಲೆದ ಕಾರ್ಯಾಧ್ಯಕ್ಷರು ಅರೆಲ್ಲ ಯಾನ ಈ ಸಭೆಗೆ ಹಾರ್ದಿಕವಾದ ಸ್ವಾಗತ ಮಾಡ್ತೇವೆ. ನನ್ನವರಿ ಶ್ರೀ ನಾರಾಯಣ ಭಟ್ ತಲೆಂಗಲ ನಿವೃತ್ತ ಜಿಲ್ಲಾ ವಿದ್ಯಾಧಿಕಾರಿ ಕಾಸರಗೋಡು ಜಿಲ್ಲೆದ ಅಂಚನೆ ನಮ್ಮ ಮುಟ್ಟಡುಪ್ಪನ ಶ್ರೀಮಾತಾ ಆಶ್ರಮದ ಅನೆ ನಡಪವನ ಈತ ಸಂಚಾಲಕರು ಒಂಜಿ ಆಶ್ರಮವನ್ನು ನಡಪೋಡಕ್ಕೆ ಕಷ್ಟ ಎತ್ತು ಪನ್ಪಣವು ಅವು ಮಾತಾಡಗಳ ಗೊತ್ತುಂಡು ಬೇತೆ ಬೇತೆ ಜನಕುಲ ಸಹಕಾರಡು ಈ ಆಶ್ರಮವನ್ನು ನಡಪ ಒಂದು ಮೂಲು ಸಮಾಜ ಸೇವೆ ಮನ್ಪುನ ನಾರಾಯಣ ಭಟ್ರಿಗೆ ಹಾರ್ದಿಕವಾದ ಸ್ವಾಗತ ಮನ್ಪೆ. ನನ್ನವರಿ ಮಿತ್ರೆ ಇತ್ತೆ ಕೃಷ್ಣಪ್ಪ ಪೂಜಾರಿ ಕಲ್ಲಡ್ಕ ಶ್ರೀರಾಮ ಕ್ಷೇತ್ರ ಕನ್ಯಾಡಿದ ಸಂಚಾಲಕರು ಆರೇನಿ ನಮ್ಮ ಕಾರ್ಯಕ್ರಮಕ್ಕೂ ಭಾರಿ ದೂರದ್ದು ಬೈದರು ಅರೆಲ್ಲ ಯಾನು ಈ ಸಭೆಗೆ ಹಾರ್ದಿಕವಾದ ಸ್ವಾಗತ ಮನ್ಪೆ. ಅಂಚನೆ ಬೈದಿನ ನಿಗ್ಲಿನ ಮಾತೆರನ್ನ ಸ್ವಾಗತ ಮಂತೊಂದು ಪ್ರಾಸ್ತಾವಿಕವಾದ 2 ಪಾತೆರ ಪನ್ಪೆ. ಸುಮಾರು 80 ವರ್ಷಕ್ಕೆ ದುಂಬು ಪರಮ ಪೂಜ್ಯ ಮಧ್ವಾಚಾರ್ಯರು ಈ ಕ್ಷೇತ್ರಗೂ ಬರ್ತದೆ ಮೂಲು ಮಹಾವಿಷ್ಣುನ ಪ್ರತಿಷ್ಠಾಪನೆ ಮಂತದ್ದು ಮೂಲು ಚಾತುರ್ಮಾಸ್ಯ ಕಲೆದು ಈ ಭೂಮಿನ ಪಾವನ ಮಂತನ ಭೂಮಿ ಉಂಟು ಅಂಚಿನ ಈ ಭೂಮಿಡು ಪೂಜ್ಯ ಪಲಿಮಾರ ಸ್ವಾಮಿಲು 2ನೇ ಯತಿ ಉಡುಪಿ ಮಠದ 2ನೇ ಯತಿ ಇಡೇ ಬತ್ತಿನಾರು ಪಲಿಮಾರ ಸ್ವಾಮಿಲು ಪೇಜ ಮಧ್ವಾಚಾರ್ಯರು ಬರಿಯರೆ ಕಾರಣ ಇಂಚಿನಂದು ನಂಗೆ ಆಲೋಚನೆ ಮನ್ಪಡವನು ಒಲ್ತ ಉಡುಪಿ ಒಲ್ತ ವರ್ಕಾಡಿ ಪೂರೋಡು ಒಂಜಿ ದೇವಿ ಕ್ಷೇತ್ರ ಆದತ್ತನು ಭದ್ರಕಾಳಿ ಸ್ವರೂಪಿ ಮುಲ್ಪ ಆರಾಧನೆ ಪಡೆಯುವಂತೆ ನಾವು ಪ್ರಶ್ನಾ ಚಿಂತನೆ ತೆರೆದು ಬರ್ತದೆ. ಈ ಊರುಡು ಕಷ್ಟ ಕೋಟಲೆ ಬತ್ತಂದಾಂಡ ಅತ್ತಂದಾಂಡ ವೈರಿಲ್ನ ಆಕ್ರಮಣ ಅಣ್ಣಂದಾಂಡ ರಾಜಿ
ಪರಿವಾರ ನೋಡಿದ ಮತ್ತು ಊರುದಕ್ಲೆಲ್ಲ ಮತ್ತು ಮೂಲ ಪ್ರಾರ್ಥನೆ ಮಂತಂದ ಅವು ಪೂರ ಪರಿಹಾರ ಹೊಂದುತ್ತನಿಗೆ ಆಂಡ ದುರದೃಷ್ಟವಶಾತ್ ರಾಜವಂಶಸ್ಥರಿಡ್ದು ಈ ಕ್ಷೇತ್ರದ ಅರ್ಚಕವರ್ಗೂ ಅಪಚಾರ ಆಯ್ನ ಹಿಡ್ದು ಆ ಅರ್ಚಕವರ್ಗ ಮುಲ್ತು ದೇವರಿನ ಪತ್ತೊಂದು ಮುಲ್ತು ವಲಸೆ ಪೋಯಿರಿಗೆ ಅಕ್ಲನ ದುಃಖ ರಾಜಗೆ ಶಾಪ ಅದು ಪರಿಣಮಿಸಿದೆ ಐದಾದ ಈ ರಾಜ್ಯವು ಕಷ್ಟ ಕೋಟಲೆಲ್ಲ ಬರ್ತದೆ ಪರಿಹಾರ ಮನ್ಪೆರೆ ದೇವರಿಜ್ಜೀರು ಆ ಸಂದರ್ಭಡು ಉಡುಪಿಡು ಮಧ್ವಾಚಾರ್ಯರಿತ್ತರಿಗೆ ಮಧ್ವಾಚಾರ್ಯರ ನಡೆಪೋದು ಅರ್ಧ ಕಾಡ್ದು ಬೇಡ್ದು ಅರೆ ನೀಡಿಲ್ಲ ತಂದು ಬತ್ತದ ಮೂಲು ಸರ್ವರ ಕಷ್ಟ ನಿವಾರಕಾಯನ ಮಹಾವಿಷ್ಣು ದೇವರೇನು ಪ್ರತಿಷ್ಠಾಪನೆ ಮಂತದ್ದು ಸುಖನು ಪಡೆಯ ಬಣ್ಣದು ಪ್ರಶ್ನಾಚಿಂತನೆ ಗೊತ್ತಾನ ಐದು ಬಕ್ಕ ರಾಜಾಶ್ರಯದ ಕೊರತೆ ಆಂಡ ಮತ್ತು ವೈರಿಲಿನ ಆಕ್ರಮಣ ಆಂಡ ಈ ದೇವಸ್ಥಾನ ಸರ್ವನಾಶ ಆದುಕೊಂಡು ಈ ದೇವಸ್ಥಾನಕ್ಕೂ ಮಧ್ವಾಚಾರ್ಯರ ಬೈದಿನ ಇತಿಹಾಸ ಸುಮಧ್ವ ವಿಜಯಡು ಸ್ಪಷ್ಟವಾದ ಉಂಡು ಆರು ಮೂಲ ಚಾತುರ್ಮಾಸ್ಯ ಮಂತ್ರನೆಲ್ಲ ಉಂಡು ಈ ಮಠಕ್ಕೂ ಪುದರ್ ಏಕವಾಟ ಮಠ ಅಂದು ಏಕವಾಟ ಬಂಡ ಒಂಜಿ ಕಾಡು ಎಂದು ಐನು ಮಲಯಾಳಡು ஒரு காடு வந்து பண்டிரு ಆ ஒரு ಕಾಡು ಪಕ್ಕ ವರ್ಕಾಡಿ ಆಂಡು ಇತಿಹಾಸ ಬಂದ್ಪಡು ಐದು ಪಕ್ಕ ನಾಶ ಆಯ್ನ ದೇವಸ್ಥಾನ ಮೂಲ ಆಯ್ತ ಕುರುಹು ಮಾತ್ರ ಆಯ್ತದೆ ಇಂಗ್ಲ ಹಿರಿಯರ ನಕ್ಲಿಗೆ ಈ ದೇವಸ್ಥಾನನು ಪುನರ್ ನಿರ್ಮಾಣ ಮನ್ಪಡು ಪನ್ಪನ ಮಹಾ ಅಭಿಲಾಷೆ ಇರ್ತದೆ ಐಕ್ಯಪಡದ ಮೂಲೊಂಜಿ ಸಂದರ್ಭಡು ಪ್ರಶ್ನಾಚಿಂತನೆ ಮನ್ಪನಾಗ ಪ್ರಶ್ನಾಚಿಂತನೆದಾರ ಮೂಲು ದೇವರನ ಕುರುಹು ಉಂಡು ಮೂಲು ಮಹಾವಿಷ್ಣುನ ಕುರುಹು ಉಂಡು ಖಂಡಿತ ಮೂಲು ದೇವಸ್ಥಾನ ಆಪುಂಡು ಐಕ್ಯ ಸಂಬಂಧಪಟ್ಟನ ಯತಿವರಿ ಬರ್ತದೆ ಈ ನೇತೃತ್ವ ಮಂತದೆ ಈ ದೇವಸ್ಥಾನ ಪುನರ್ ನಿರ್ಮಾಣ ಮನ್ಪೇರೆಂದು ಪಂಡಿದಿತ್ತೇರು ಆ ಆಧಾರಡು ಎಂಕ್ಲು ಪರಮ ಪೂಜ್ಯ ಸ್ವಾಮೀಜಿಲ್ ನಾಡೆ ಪೋದು ಅರಡ ವಿನಂತಿ ಮನ್ಪನಾಗ ಆರಪ್ಪಗ ಪರ್ಯಾಯ ಇಡುತ್ತೇರು ಯಾನು ಪರ್ಯಾಯ ಕರೆದು ಈ ಕ್ಷೇತ್ರಗೂ ಬರ್ಪೇನ ಪಂಡಿರು ಒಂಜಿ ದಿನ ಪರ್ಯಾಯ ಕರೆದು ಈ ಕ್ಷೇತ್ರಗೂ ಬರ್ತದೆ ಸ್ವಲ್ಪ ಪೂರ ತೂದು ಗುವೆಲ್ನ ತೂದು ಈ ಗುವೆಲ್ಡು ದೇವರನ ಮೂರ್ತಿ ಪೇರ ಸಾಧ್ಯತೆ ಉಂಡು ಅಂದು ಆರ ಪಂತೇರು ಐದು ಬಕ್ಕ ಎಂಕ್ಲು ಊರುಗೊಂಜಿ ಕಮಿಟಿ ಮಂತದ್ದು ದೇವಸ್ಥಾನನು ಪುನರ್ ನಿರ್ಮಾಣ ಮನ್ಪಡು ಪನ್ಪನ ಉದ್ದೇಶಡು ಪ್ರೊಫೆಸರ್ ಎಂ ಬಿ ಪುರಾಣಿಕೆರೆನಲ್ಲಿತ್ತದು ಅವರ ಮಾರ್ಗದರ್ಶನಡು ಐಕ್ಯ ಕಾರ್ಯಪ್ರವೃತ್ತರೆ ಆಂಡ ಈ ಜಾಗೆ ಒಂಜಿ ಸರ್ಕಾರಿ ಜಾಗೆ ಬರೀ ಯೋಧಾಗ ಸರ್ಕಾರ ಕೊಡ್ದುತ್ತನೆ 60 ತೂನಗ ಮೂಲು ದಾಲ ಉಪಯೋಗ ಜನ ಭೂಮಿ ಪಂಡದಾರೆ ಐನು ಮಾರ್ದು ಬೇತೆ ಭೂಮಿ ದೆಪ್ಪಲಿ ಬಂದು ಆಲೋಚನೆ ಮಂತೇರು ಆಂಡ ಆ ಸಂದರ್ಭಡು ಮೂಲು ಕಾಸದ ಕ್ಲಿಯರ್ ಲಜ್ಜನ್ ನರಿಂಗಾನ ಗ್ರಾಮ ಪಂಚಾಯತ್ ಇಸ್ಮಾಲ್ ಹೆಬ್ಬ ಹಾಜರ್ ಅಪ್ಪಾಗ ಒಂಚೂರು ಇಟ್ಟು ಕಾಸತ್ತನಾರು ಆರು ಈ ಭೂಮಿನ ಖರೀದಿ ಮಂತದ್ದು ಅರೆ ಸೈನಿಕರ ಖರೀದಿ ಮಂತದ್ದು ರಿಜಿಸ್ಟ್ರೇಷನ್ ಮಂತಿರ್ತೀರು ಎಂಗ್ಲು ದೇವಸ್ಥಾನ ಮನ್ಪಡುಂದಾಂಡ ಭೂಮಿ ಒರಿ ಮುಸ್ಲಿಂ ಬಂಧುಡ ಉಂಡು ಅರೆಡ ಪೋದು ಇಂಕ್ಲು ವಿನಂತಿ ಮನ್ಪನಾಗ ದೇವಸ್ಥಾನ ಪುನರ್ ಮನ್ಪುನಕ್ಲು ನಿಕ್ಲಿಟ್ಟು ಏರು ಉಳ್ಳೇರು ಎಂದು ಕೇಳಿದೆ ಅಪ್ಪಗ ಎಂಕ್ಲು ಎಂ ಬಿ ಪುರಾಣಿಕೆ ಬೊಕ್ಕ ಪಲಿಮಾರು ಸ್ವಾಮಿಲು ಉಳ್ಳೇರು ಮನ್ನಾಗ ಖಂಡಿತ ದೇವಸ್ಥಾನ ಆಪುಡು ಈ ದೇವಸ್ಥಾನ ಆಪುಂದಾಂಡ ಯಾನು 25 ಸೆನ್ಸಿನ ಜಾಗೆನು ಉಚಿತವಾದ ಕೊರಪೆ ಬಾಕಿ ನಿಕ್ಲಿಗೆ ಏತು ಬೋಡು ಐನು ಸಾಮಾನ್ಯ ಮೊತ್ತಡು ನಿಕ್ಲು ಖರೀದಿ ಮನ್ಪೊಡು ಬಂದಿರು ಅವೇ ಪ್ರಕಾರ ಪಲಿಮಾರ ಮಠದ ಉದಾರಡು ಬಾಕಿ ಜಾಗೆನು ಖರೀದಿ ಮಂತದ ಮೂಲು ಈ ದೇವಸ್ಥಾನ ಪುನರ್ ನಿರ್ಮಾಣ 14 ವರ್ಷ ದುಂಬು ಒಂಜಿ ದೇವಸ್ಥಾನ ಪುನರ್ ನಿರ್ಮಾಣ ಆನಂದ ಹೊರ ಪ್ರತಿಷ್ಠೆ ಆನಂದ 16 ವರ್ಷ ಹೊರ ಬ್ರಹ್ಮಕಲಶ ಆವಡು ಪಡೆದು ಶಾಸ್ತ್ರ ಪನ್ಪಡವು ಇನಿ ಮೂಲು ಬ್ರಹ್ಮಕಲಶ ಅದು 14 ವರ್ಷ ಆಂಡು ಕರಿನ 2 ವರ್ಷ ಗುದುಂಬ ಬತ್ತಿನ ಮಹಾಮಾರಿ ಕೊರೋನಾದಾದ ಜನಕ್ಕಳಿಗೆ ಸೀಕಲ ಬತ್ತನು ಬಡತನಲ ಬತ್ತನು ಆ ಸಂದರ್ಭದ ನೆಕ್ಕ ಕೈಪಾಡು ನಂಚಿನ ಯೋಚನೆಗೆ ಕಷ್ಟ ಸಾಧ್ಯ ಆಂಡ ಸ್ವಾಮಿಲು ಪಂಡೆರಿಂಜ ಬಣ್ಣದಂಡ ಖಂಡಿತ ನಿಕ್ಲು ಜಪ್ಪುಲೆ ಕೆಲಸ ಆಪುಣು ಪನ್ಪುನ ಅವ್ರನ್ನ ಆ ಮಾರ್ಗದರ್ಶನ ಪ್ರಕಾರ ಎಂಕ್ಲು ಈ ವರ್ಷ ಸ್ವಲ್ಪ ಪುನರ್ ನಿರ್ಮಾಣ ಬಕ್ಕ ಬ್ರಹ್ಮಕಲಶಗೂ ಕೈಪಾಡಿಯ ದೇವರೆತ್ತದು ಬ್ರಹ್ಮಕಲಶಗೂ ಯೋಗ್ಯವಾಯನ ಈ ದಿನ ಮಾತಾ ಎಂಗ್ಲೆಲ್ಲಿನ ಕೆಲಸಲು ಭಾಗಶಃ ಪೂರ್ತಿ ಆಂಡು ಅವು ಪೂರ ಆ ಮಹಾವಿಷ್ಣುನ ದಯಲ ಬಕ್ಕ ಸ್ವಾಮಿಲ್ನ ಕೃಪೆಲಂದು ಪನೋಲಿ ಇನಿ ಈ ದೇವಸ್ಥಾನದ ಪುನರ್ ನಿರ್ಮಾಣ ಒಡ್ಡ ಮಸ್ತ್ ಜನ ನಮ್ಮ ಜವನರು ಶ್ರಮದಾನವಂತ ಬೆಂತನಕ್ಲುಳ್ಳೇರು ಅಕ್ಲೆ ಮಾತೆಯಾನ ಕೃತಜ್ಞತೆ ಸಲ್ಲಿಸ ಒಂದು ನಮ್ಮ ಈ ಕಾರ್ಯಕ್ರಮ ಯಶಸ್ಸಾವಡ ಪಂಡದು ದೇವರಡ ಪ್ರಾರ್ಥನೆ ಮಂತೊಂದನ್ನು
ಪ್ರಾಸ್ತಾವಿಕ ಅನ್ನುವಂಥವೇ ಜೈ ಭಾರತ್ ಮಾತಾ. ವಿಶ್ವ ಹಿಂದೂ ಪರಿಷತ್ತದ ಅಧ್ಯಕ್ಷರು ಅರೇನೆ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾದ ಎದುಕೊಂಡೊಂದಿಲ್ಲ ಅಂಚನೆ ಗೌರವ ಸಲಹೆಗಾರರಾಯನಂಚಿನ ಶ್ರೀ ಸುರೇಶ್ ಭಂಡಾರಿ ಕಡಂದಲೆ ಇವರೆಲ್ಲ ಈ ಕಾರ್ಯಕ್ರಮಕ್ಕೆ ಎದುಕೊಂಡೊಂದಿಲ್ಲ. ಇನ್ನಿತ ಧಾರ್ಮಿಕ ಸಭೆದ ಅಧ್ಯಕ್ಷತೆಯನ್ನು ವಹಿಸಿನಾರು ಜೀರ್ಣೋದ್ಧಾರ ಸಮಿತಿಯ ಗೌರವ ಸಲಹೆಗಾರರಾಯನಂಚಿನ ಶ್ರೀ ಸುರೇಶ್ ಭಂಡಾರಿ ಕಡಂದಲೆ ಅವರೆಲ್ಲ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಎದುಕೊಂಡೊಂದಿಲ್ಲ. ಅಂಜನೆ ಕೃಷ್ಣಪ್ಪ ಪೂಜಾರಿ ಕಲ್ಲಡ್ಕ ಸಂಚಾಲಕರು ಶ್ರೀರಾಮಕ್ಷೇತ್ರ ಕನ್ಯಾಡಿ ಧರ್ಮಸ್ಥಳ ಅವರೆಲ್ಲ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾದ ಎದುಕೊಂಡೊಂದಿಲ್ಲ. ಅಂಚನೆ ನಿವೃತ್ತ ಜಿಲ್ಲಾ ವಿದ್ಯಾಧಿಕಾರಿ ಕಾಸರಗೋಡು ಜಿಲ್ಲೆ ಅಂಚನೆ ಶ್ರೀಮಾತಾ ಸೇವಾಶ್ರಮ ನೀರುಳ್ಳಿ ಕೆನೆತ ಅಧ್ಯಕ್ಷರಾಯನಂಚಿನ ಶ್ರೀ ಟಿ ನಾರಾಯಣ ಭಟ್ ತಲೆಂಗಳ ಇವರೆಲ್ಲ ಈ ಕಾರ್ಯಕ್ರಮಕ್ಕೆ ಅತ್ಯಂಚನೆ ವಿಶ್ವ ಹಿಂದೂ ಪರಿಷತ್ ಕಾಸರಗೋಡು ಜಿಲ್ಲೆದ ಕಾರ್ಯಾಧ್ಯಕ್ಷರಾಯನಂಚಿನ ಶ್ರೀ ಗೋಪಾಲ್ ಶೆಟ್ಟಿ ಅರಿಬೈಲು ಈ ಕಾರ್ಯಕ್ರಮದ ಉಪಸ್ಥಿತರಿದ್ದರು. ಅವರೆಲ್ಲ ಈ ಕಾರ್ಯಕ್ರಮಕ್ಕೆ ಗೌರವದ ಶಾಲೆನ ಪಾರ್ದು ಸ್ಮರಣಿಕೆಯನ್ನು ಕೊರೆದು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾದ ಎದುಕೊಂಡೋದಲ್ಲ. ಅಂಚನೆ ಅಮೃತಂಗಮಯ ಓಂ ಶಾಂತಿ 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 ಆ ದೀಪ ಒಂಜಿಪೋದನೋದಾದ ಜ್ಞಾನದ ಬೆಳಕೆ ಪಸರಿಸೌಡು ಪನ್ಪುರಂಚಿನ ಹಾರೈಕೆ ತೊಟ್ಟುಗು ಪರಂ ಪೂಜ್ಯ ಗುರುಕುಲನ ದಿವ್ಯ ಹಸ್ತಡ್ ಇನಿತ ಧಾರ್ಮಿಕ ಸಭಾ ಕಾರ್ಯಕ್ರಮ ಉದ್ದೀಪನಾಥನ್ ಮಾತ ಅತಿಥಿ ಅಭ್ಯಾಗತರು ಒಟ್ಟು ಸೇರಿದ ಇನಿತ ಕಾರ್ಯಕ್ರಮನ ಉದ್ದೀಪನ ಮಲ್ತೊಂದುಲ್ಲೇರು. ತೇನುವಿನ ತೃಣಮಪ್ಪಿನ ಚಲತೆ ದೇವರ ಅನುಗ್ರಹ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಅಲುಗಾಡದು. ದೇವರನ ಆಶೀರ್ವಾದ ನಮಗೆ ಏಪಲ ಮುಖ್ಯ ಅಂಚಾದಿ ಪುನಗ ಆ ದೇವರಿಗೆ ತುಡರನ್ನು ಪುತ್ತಾದ ಆಶೀರ್ವಾದನ ನಟ್ಟೊಂದು ನಮ್ಮ ಇನಿಮುಟ್ಟ ನಡತು ನಂಚಿನ ಬ್ರಹ್ಮಕಲಶೋತ್ಸವದ ಈ ಕಾರ್ಯಕ್ರಮ ಭಾರಿ ಪೊರ್ಲಾತಂಡೆ ನನ್ನ ದುಂಬುಗುಲ ಈ ಕ್ಷೇತ್ರಡು ಭಾರಿ ಪೊರ್ಲುದ ಕಾರ್ಯಕ್ರಮಲು ವಿಜೃಂಭಣೆಡು ನೆರವೇರಡು ಪನ್ಪು ನಂಚಿನ ಶುಭ ಹಾರೈಕೆಯನ್ನು ಮಲ್ತೊಂದು ಇನಿತ ಧಾರ್ಮಿಕ ಸಭಾ ಕಾರ್ಯಕ್ರಮ ಉದ್ದೀಪನ ಅವತೊಂಡು. आरोग्यं धनसम्पदः शुभं कुरु त्वं कल्याणम् आरोग्यं धनसम्पदः. ಹಿಂದೂ ಧರ್ಮದ ಆ ಸಂಸ್ಕಾರದ ರೀತಿಯಲ್ಲಿ ನಾವು ಯಾವ ರೀತಿ ಬದುಕಬೇಕು ಅನ್ನುವಂಥದ್ದನ್ನ ಬಹಳ ಅರ್ಥಪೂರ್ಣವಾಗಿ ನಮಗೆ ತಿಳಿಸ್ತಾ ಹಿಂದೂ ಸಮಾಜಕ್ಕೆ ಸದಾ ಮಾರ್ಗದರ್ಶನವನ್ನ ಮಾಡುವಂತಹ ಮತ್ತು ಇವತ್ತು ಪೊಡವಿಗೊಡೆಯನ ನಾಡು ಉಡುಪಿಯಿಂದ ನಮ್ಮ ಈ ವರ್ಕಾಡಿಗೆ ಬಂದು ಬ್ರಹ್ಮಕಲಶೋತ್ಸವದ ಈ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಬಹಳ ವೈಭವಯುತವಾಗಿ ನಡೀಲಿಕ್ಕೆ ನಿಮ್ಮ ಮಾರ್ಗದರ್ಶನ ಖಂಡಿತವಾಗಿಯೂ ಕೂಡ ಕಾರಣ. ಶ್ರೀ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಈ ಕಾರ್ಯಕ್ರಮವನ್ನ ಉದ್ದೇಶಿಸಿ ಸೇರಿರುವಂತಹ ಎಲ್ಲ ಭಕ್ತ ಮಹಾಶಯರಿಗೆ ಆಶೀರ್ವಚನದ ನುಡಿಯ ಮೂಲಕ ಆಶೀರ್ವಾದವನ್ನ ಮಾಡಬೇಕು ಅಂತ ನಿಮ್ಮಲ್ಲಿ ನಿಮ್ಮ ಪಾದಗಳಿಗೆ ಸ್ಪರ್ಶಿಸಿ ನಿಮಗೆ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೆ. ಒಂದೇ ಮಂತಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀ ಮಧ್ವಕರಾಂಚಿತಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಆಪಾದಮೌಲಿಪರ್ಯಂತಂ ಗುರುನಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ದೇವೇಂದ್ರ ಪಡುಪದ ಮಹಾವಿಷ್ಣುವಿನ ಮಹಾಸನ್ನಿಧಾನಡು ಬ್ರಹ್ಮಕಲಶದ ವೈಭವದ ಜಾತ್ರೆ ನಡೆತಂದುಂಟು. ಬ್ರಹ್ಮ ಕಲಶದ ಈ ವೈಭವ ಪಂಡ ದೇವರಿಗೆ
ವಿಶೇಷವಾಯಿನ ಭಕ್ತಿದ ಸಂದಾಯ ನಡತೊಂದುಂಟು. ಒಂಜಿ ಊರಿಗೂ ಮೂಜಿ ಬೋಡಿಗೆ, ಒಂಜಿ ಆಸ್ಪತ್ರೆ, ಒಂಜಿ ಶಾಲೆ, ಒಂಜಿ ದೇವಸ್ಥಾನ. ವಾ ಊರಿಗೂ ಒಂದು ಮೂಜಿ ಗಟ್ಟಿಯಾದುಂಡ ಆ ಊರು ಭಾರೀ ವೈಭವದ ಊರು ಪಂಪಿನ. ಆ ದೃಷ್ಟಿಡು ನಮ್ಮ ಈ ಜಾಗಕ್ಕೆ ಒಂಜಿ ದೇವಸ್ಥಾನ ಪಂಪಿನ ಪ್ರಮುಖವಾಯಿನ ಒಂಜಿ ದಾರಿ ದೀಪ ನಂಗೆ. ದೇವರಿಗೆ ನಮ್ಮ ಪ್ರಾರ್ಥನೆ ಮಲ್ತನಂದಾಂಡ ನಮ್ಮ ಕಷ್ಟಡು ಇಷ್ಟಡು ಮಾತೆಟ್ಲ ದೇವರು ನಂಗೆ ರಕ್ಷಣೆ ಮಲ್ಪೇರು. ನಮ್ಮ ರಕ್ಷಣೆ ಭಾರಿ ಮುಖ್ಯ. ಶಾಸ್ತ್ರೋಡು ಬನ್ಪೇರು ಯೋಗ ಕ್ಷೇಮ ಅಂದು ರಡ್ಡು. ಯೋಗ ಬಂಡ ಒಂಜಿ ಮಲ್ಲ ಸಂಪತ್ತು ನಕ್ಕೆ ಬತ್ತುಂಡ ಅವು ಯೋಗಗೆ, ಅವು ಗಟ್ಟಿಯಾದ ಉರಿಂಡ ಅವು ಕ್ಷೇಮಗೆ. ಒಂಜಿ ಕೋಟಿ ರೂಪಾಯಿ ನಂಗೆ ತಿಕ್ಕೊಂಡು ಅವು ಯೋಗ. ಎರಾವರಿ ದರೋಡೆಗಾರ ಬತ್ತತ್ತು ಅವನ್ ಲೂಟಿ ಮಲ್ತು ಕೊನೆಯಿಂದಾಂಡ ಯೋಗ ಉಂಡು ಕ್ಷೇಮ ಇಜ್ಜಿಂದ ಆ ದುಡ್ಡು ಅಂಚನೆ ಉರಿಂಡ ಅವು ಕ್ಷೇಮಕ್ಕೆ. ನಂಗೆ ಜೀವನಡು ಯೋಗ ಬಂಡ ಈ ದೇಹ ಮಲ್ಲ ಒಂಜಿ ಯೋಗ ನಂಗೆ ದಯ ಬಂಡ ಒಂದು ಏರ್ಲ ಕೊರ್ರೆ ಸಾಧ್ಯಚ್ಚಿ ನಂಗೆ ಕೊರ್ತಿನಾಯೇ ಜನ್ಮಾದ್ಯಸ್ಯ ಯತಃ. ಆ ದೇವರು ನಂಗೆ ಈ ಶರೀರನ ಕೊರ್ತಿನಿಗೆ ಒಂದೇನು ಏರ್ಲ ಸೃಷ್ಟಿ ಮಲ್ಪರ ಸಾಧ್ಯಚ್ಚಿ ತುಲೆ ಒವಾಂಡ ಒಂಜಿ ವಸ್ತುನು ಏರಾಂಡ್ಲ ಒಂಜಿ ಸೃಷ್ಟಿ ಮಲ್ತೆಂದಾಂಡ ಐಟ್ ನಮ್ಮ ಪುದರ್ ತುಪ್ಪ ಅದ ಫ್ಯಾಕ್ಟ್ರಿ ಒಂದು ನಮ್ಮ ತೂ ಒಂದುಪ್ಪ ನೀವು ಓವಾಂಡ್ಲ ಒಂದು ತೂಲೆ ಒಂಜಿ ಪೆಪ್ಪರ್ಮೆಂಟ್, ಒಂಜಿ ಚಾಕ್ಲೇಟ್, ಒಂಜಿ ಗಡಿಯಾರ ಒವ್ವೇ ತೂಲೆ ಐತ ಒಲ್ಪಾಂಡ್ಲ ಒಂಜಿ ರ್ಯಾಪರ್ ಉಪ್ಪುಂಡು. ಈತಿಯಲ್ಲೇ ಪೆಪ್ಪರ್ಮೆಂಟ್ ಆ ರ್ಯಾಪರ್ಡು ಇಡೀ ಆ ಕಂಪೆಂದ ಪುದಾರ್ ಉಪ್ಪುಂಡು. ಒಂಜಿ ಪೆನ್ ತೊಂಡಡ್ಡ ಐಟ್ ಪುದರುಂಡು ಮೇಡ್ ಇನ್ ಜಪಾನ್ ಒಂದು ಬಂದೈಟ್ ಪುದಾರ್ ಐಟ್ ಉಪ್ಪುಂಡು. ಒವ್ವೇ ವಸ್ತು ನಿಗಲ್ ತೂಲೆ ಅವು ಓಲು ತಯಾರಾತುಂಡು ಐತ ಕಂಪೆನಿದ ಪುದಾರು ಉಂಡೇ ಉಂಟು. ಪುದಾರದಂತಿನ ಒಂಜಿ ವಸ್ತು ಬನ್ಪಿನ ಇಜ್ಜೇ ಇಜ್ಜಿ ಬನ್ಪಿನಕ್ಕೆ ಒಂಜುಂಡು. ಅವು ದಾದ ಮಂಡ ನಮ್ಮ ಈ ಶರೀರ. ಈ ಶರೀರಡು ಒಲ್ಪಲ ಪುದಾರಿಜ್ಜಿ ಕಾರ್ದ ಬೆರಳಿದ ಪ್ರಾರಂಭ ಮಲ್ತದ ತರೆತ ಕುಚ್ಚಲ್ದ ಮುಟ್ಟದ್ಗಳು ತುಯಂದಂಡ ಒಲ್ಪಲ ಪುದಾರಿಜ್ಜಿ ಒಂಜಿ ವೇಳೆ ಈ ಶರೀರ ಒಲಾಂಡ ಒಂಜಿ ಫ್ಯಾಕ್ಟ್ರಿಲು ತಯಾರಾತನಂದಾಂಡ ಐಟೊಂಜಿ ಪುದಾರು ಉಪ್ಪಡೆ ಮೇಡ್ ಇನ್ ಜಪಾನ್, ಮೇಡ್ ಇನ್ ಅಮೇರಿಕಾ, ಮೇಡ್ ಇನ್ USA, ಮೇಡ್ ಇನ್ ಲಂಡನ್ ಒಲಾಂಡ್ಲ ಒಂಜಿ ಪುದಾರು ಬೋಡು ಓಲ್ಲ ಪುದಾರಿಜ್ಜಿ ಬಂಡ ಒಂದು ಮೇಡ್ ಇನ್ ಜಪಾನ್ ಹತ್ತು, ಮೇಡ್ ಇನ್ ಇಂಡಿಯಾ ಹತ್ತು, ಒಂದು ತಯಾರಾತಿನ ಓಲು ಬಂಡ ಮೇಡ್ ಇನ್ ಹೆವನ್ ದೇವಲೋಕಗಳು ಸೃಷ್ಟಿಯಾದ ಬೈದಿನ ವಸ್ತು ಈ ಶರೀರ ಅಂದು ಅವು ಲೆಕ್ಕ. ತುಲೆ ಈ ಶರೀರ ಬರೊಡ್ಡ ಅಪ್ಪೆನ ಬಂಜಿಡು ವರ್ಮ ತಿಂಗಳ 10 ತಿಂಗಳ ನಂಗೆ ರಕ್ಷಣೆ ಉಪ್ಪುಂಡು. ಅಪ್ಪೆನ ಬಂಜಿ ಬಂಡ ಐಟ್ ಏರ್ಲ ಪ್ರವೇಶ ಮಲ್ಪರ ಸಾಧ್ಯಜ್ಜಿ ಅಂಚಿತ್ತಿ ಒಂಜಿ ಜಾಗಡು ನಮ್ಮನ್ನು ವರ್ಮ ತಿಂಗಳು ರಕ್ಷಣೆ ಮಲ್ದುಪ್ಪೇರು. ನೀವು ತುಲೆ ಒಂಜಿ ಆಸ್ಪತ್ರೆ ಅಪ್ಪುಂಡು, ಬರೀ ಆಕ್ಸಿಡೆಂಟ್ ಆತನ ಒಂಜಿ ಕೇಸ್ ಆಸ್ಪತ್ರೆಗೆ ಸೇರುವೇರು ಅಂತೀಯಣ್ಣಿ. ಆಸ್ಪತ್ರೆ ಸೇರಿ ಅಂದಾಂಡ ಸುರುತ ಕೆಲಸ ಹೆಂಚಿನ ಬಂಡ ಅವಳು ಒಂಜಿ ICU ರೂಮ್ ಬಡ್ದು ಬಿಡ್ಪೇರು. ಅವಳು ಒಂಜಿ ದಿನ 2 ದಿನ ಒಂಜಿ ವಾರ ಒಂಜಿ ತಿಂಗಳು ದಿಯನ್ವೇರು ತಿಯೊಂದು ಬನ್ನಾಗ ಅವನ ಪಿರ ಬನ್ನಾಗ ಒಂಜಿ ದಿನಕ್ಕೆ ಈತು ಬಿಲ್ಲು, 2 ದಿನಕ್ಕೆ ಈತು ಬಿಲ್ಲು, ದಿನಗಟ್ಲೆ ತಿಂಗಲ್ಗಟ್ಲೆಗೆ ಸಾವಿರ ಲಕ್ಷಗಟ್ಲೆ ಬಿಲ್ ಅದು ಉಂಟು. ಅವು ICU ಬಂಡ ದಾದ ಪಂಡ ಡಾಕ್ಟರ್ನಾಗಲು ಬಂದ್ಪೇರೆ ಅಪ್ಪೆನ ಬಂಜಿ ಬೇತತ್ತು ICU ಕೋಣೆ ಬೇತತ್ತು ಅಂತ. ನಮ್ಮ ಅಪ್ಪೆನ ಬಂಜಿಡು ಎಂಚ ನಾ ಅಂಚನೆ ಅವು ಕತ್ತಲದ ಕೋಣೆ ಅದು ಉಪ್ಪುಂಡು ಐಟ್ ಪೂರ AC ರೂಮ್ ಉಪ್ಪುಂಡು ಪಿದಾಯಿದ ಸಂಪರ್ಕನೇ ಉಪ್ಪುಜಿ ವಾ ಧೂಳಿ ಕಣಲ ಉಪ್ಪುಜಿ ಭಾರಿ ಭದ್ರತೆ ಸೆಕ್ಯೂರಿಟಿಡ್ ಇತ್ತಿನ ಜಾಗ ಏರನ್ನ ಪೋರೆ ಬಿಡ್ಪುಜೇರಂದು ಅವು ಎಂಚ ಬಂಡ ಅಪ್ಪೆನ ಬಂಜಿ ಎಂಚನ ಅಂಚ ಅಂದ ಒಂಜಿ ಸತ್ತಿನಿಗೆ ಲೆಕ್ಕ ಮಲ್ಪಲೆ ನಮ್ಮ ಆಸ್ಪತ್ರೆಡು ಪೋದು ಬತ್ತಂದಾಂಡ ಒಂಜಿ ದಿನ ಇತ್ತಡ ಈತ ₹1,00,000 ಬಿಲ್ಲು ಮಾಡ್ಬೇರು. ಒಂಜಿ ವಾರನ ಒಂಜಿ ತಿಂಗಳ ಇತ್ತಂದಾಂಡ ಲಕ್ಷಗಟ್ಟಲೆ ಬಿಲ್ಲು.
ನಮ್ಮ ಒರಂಬ ತಿಂಗಳು ಅಪ್ಪನ ಬಂಜಿಡುಪ್ಪುವ ಅಜ್ಜಂಡ ಐಸಿ ರೂಮುಡು ಒರಂಬ ತಿಂಗಳು ಇತ್ತಿನಿಂದ ಅಂಡ ಏತು ಬಿಲ್ಲು ಬರಡು ಬಂಡ ಒಂದು ₹1,00,00,000 ಬಿಲ್ಲು ಅಂಚಿತ್ತಿನ ಒಂಜೇ ಪೈಸಾ ಬಿಲ್ಲು ಮಲ್ಪಂದೆ ನಮ್ಮನ್ನು ದೇವರು ಉಲಾಯಿಡ್ದು ರಕ್ಷಣೆ ಮಲ್ತೇರು ಬಂಡ ನಮ್ಮ ದೇವರಿಗೂ ಏತು ನಮ್ಮ ಪೂರ್ತಿಯಾದ ಕೃತಜ್ಞರಾದ ಪಡು ಪನ್ಪಿನೇನು ನಮ್ಮ ಮದಪರವಲ್ಲಿ ದೇವರ ಒರಂಬ ತಿಂಗಳು ಅಪ್ಪನ ಬಂಜಿಡುಪ್ಪ ₹1 ನಮ್ಮ ಬಿಲ್ಲು ಕಡ್ದು ಪೂಜ ನಂಗೆ ಇದ ಬಗ್ಗೆ ಥ್ಯಾಂಕ್ಸ್ ಬಂದು ಪೂಜ ಹಿಂಗೆ ಭಾರಿ ಅನುಕೂಲ ಮಲ್ತಾರೆ ಬಂದು ಪೂಜ ಆತು ನಂಗೆ ರಕ್ಷಣೆ ಮಲ್ದಿನ ದೇವರು ಮಹಾವಿಷ್ಣು ದೇವರು ಪಣದು ಶಾಸ್ತ್ರೋಡು ಬನ್ಪೇರು ಅಪ್ಪನ ಬಂಜೆಟ್ ಜನ್ಮಾದ್ಯಸ್ಯ ಯಥೋನ್ವಯಾತ್ ಭಾಗವತ ಪ್ರಾರಂಭಾಪಿನೇ ಅಂಚ ನಂಗೆ ದೇವರು ಜನ್ಮ ಕೊಡ್ತೇರು ನಂಗೆ ಅಪ್ಪೆಡಕ್ಕೆನ್ನೆ ಅಮ್ಮ ಎಂಕಿ ಜನ್ಮ ಕೊಡ್ತಾನ ಅಂದ್ಕೆಣ್ಣೆ ಅಮ್ಮ ಚೂರು ಸುರುಟು ವರ ಅಂದು ಬನ್ಪೇರು ಅದು ಪಕ್ಕಕ್ಕೆ ಎಣ್ಣೆ ಎಂಕ್ ಈ ಶರೀರ ಯಾನ್ ಕಪ್ಪುಲ್ಲ ಬೊಲ್ದುದೇ ಮಲ್ದಿಜ ಅಂದ್ಕೆನ್ನೆ ಯಾಂದಾದ ಮಲ್ಪ ನೀಕೆನ್ನೆ ಎನ್ನ ಬೆರಳು ಸರಿ ಇಜ್ಜಿ ಅವು ದ್ಯಾಗಿಂಚ ಮಲ್ತ ಅಂದ್ಕೆನ್ನೆ ಅಪ್ಪೆ ಬನ್ಪರು ಯಾಂದಾಲ ಮಲ್ಪರ ಬಲ್ಲಿಂದು ಯಾನ್ ದಾದ ಮಲ್ಪಿನ ಶಕ್ತಿಲ ಎಂಕಿಜ್ಜಿಂದು ಉಲಾಯಿದ ಗರ್ಭದ ಉಲಾಯಿ ಅಪ್ಪೆ ಒರಂಬ ತಿಂಗಳು ದಿಯೋನಲು ಹೊರತು ಐದು ಹೆಚ್ಚಿದ ಪ್ರವೇಶ ಅಪ್ಪೆಗುಪ್ಪುಚಿ ಆಯ್ತ ರಕ್ಷಣೆ ಮಲ್ಪನಾರು ಏರು ಒರಂಬ ತಿಂಗಲ್ಲ ಕಾಂಡೆಡ್ದು ಬಯ್ಯ ಮುಟ ಬಯ್ಯಡ್ದು ಪುಲ್ಯಕಾಂಡೆ ಮುಟ ರಕ್ಷಣೆ ಮಲ್ಪನ ಶಕ್ತಿ ಬಂಡ ವಾ ಅಪ್ಪೆಲತ್ತು ವಾ ಅಮ್ಮೆಲ ಹತ್ತು ಅವ ರಕ್ಷಣೆ ಮಲ್ಪನ ದೇವರು ಉಲಾಯಿದ ಆ ದೇವೇಂದ್ರ ಪಡ್ಪುದ ಮಹಾ ವಿಷ್ಣು ದೇವರು ಎಂದು ನಮ್ಮ ಚಿಂತನೆ ಮಲ್ತಂದಂಡ ದೇವರು ಆ ಯೋಗನ ನಂಗೆ ಕೊರತುಪ್ಪೇರು ಅವೇ ನಂಗೆ ಕ್ಷೇಮನ್ನ ನಂಗೆ ಕೊರಪೇರು ಒರಂಬ ತಿಂಗಳು ಸರಕ್ಷಿತ ರಕ್ಷತಿ ಯೋಹಿ ಗರ್ಭೆ ಆ ಗರ್ಭಡು ರಕ್ಷಣೆ ಮಲ್ತಿನ ದೇವರು ನಂಗೆ ಏಪಲ್ಲ ನಮ್ಮ ಒಡೆ ಪೊಂಡಲ ನಮ್ಮನ್ನು ರಕ್ಷಣೆ ಮಲ್ಪೇರು ಪನ್ಪಿನ ಚಿಂತನೆ ನಮ್ಮ ಮಲ್ಪರ ಎತ್ತಿನ ಈ ಶರೀರಡು ಒಲ್ಪಲ ಪುದರಿಚ್ಚಿ ಈತ ರಕ್ಷಣೆ ಆತುಂಡು ಅಪ್ಪನ ಗರ್ಭದ ಫ್ಯಾಕ್ಟ್ರಿಡ್ ದೇವರನ ಫ್ಯಾಕ್ಟ್ರಿಡ್ ಸೃಷ್ಟಿಯಾತಿನ ಈ ಶರೀರ ಒಂದೊಂದು ಯೋಗ ನಂಗೆ ಯೋಗಡ್ಲ ಮುಖ್ಯ ಬೋಡಿತ್ತಿನ ಕ್ಷೇಮ ಓವು ಬರ್ತುಗು ಓವು ಕಾಯಿಲೆ ಬರ್ಪುಣ ನಂಗೆ ಗೊತ್ತುಜ್ಜಿ ಕ್ಯಾನ್ಸರ TB ಎಂಚಿನ ನಂಗೆ ಗೊತ್ತುಜ್ಜಿ ಓವು ಕಾಯಿಲೆಲ್ಲ ಬರಲಿ ಡಾಕ್ಟ್ರು ಏತಿ ಹೆಚ್ಚುಲ್ಲೆರ ಆಯ್ತು ಡಬ್ಬಲು ರೋಗಲು ಶುರುವಾತುಂಡು ಕೊರೋನಾ ಪನ್ಪಿನ ಮಹಾಮಾರಿ ಬತ್ತುಕೊಂಡು ಅಂಚಿನ ಈ ರೋಗಡ್ದು ನಮ್ಮನ್ನು ರಕ್ಷಣೆ ಮಲ್ಪಡುಂದಾಂಡ ಒಂದೇ ಶಕ್ತಿ ಆ ಕೊರೋನಾ ರೋಗ ಬತ್ತುಂಡು ಇಡೀ ದೇಶ ನನ್ನ ತತ್ತರಿಸ ಒಂದುಂಟು ಎಪಲ ಅವರವರ ಭಯ ಪುಟ್ಟಾವೇರು ಕೊರೋನಾ ಕುಡಂಜಿ ಬರ್ಪುಂಡು ಒಂದು ಇಡೀ ದೇಶಡು ವ್ಯಾಪಿಸ ಅಂಡಲ ನಮ್ಮ ದೇಶಡು ಭಾರತ ದೇಶಡು ಅವು ಪೂರ್ತಿ ನಿರ್ಮೂಲ ಆತು ಇಡೀ ದೇಶಗೂ ಮರ್ದುಗೊರ್ತೀರು ಕೊರೋನಾಗೂ ಪನ್ಪಿನ ಖ್ಯಾತಿ ನಮ್ಮ ಭಾರತ ದೇಶಗೂ ಪಂಡ ನಾವು ಪೂರ ಹೆಮ್ಮೆ ಪಡ್ರ ಎತ್ತಿನ ಅಂಶ ಅವು ದೇ ಪಂಡ ಒಂದು ದೇವರನ ನಾಡು ನದಿ ಪ್ರವಾಹದ ಜಾಗ ಒಂದು ಎಡ್ಡೆಡ್ಡೆ ಪರ್ವತಕಲ್ನ ಉಗಮ ಸ್ಥಾನ ಸಂತೇರ್ನಾಕಲು ಸಮಾಧಿ ಯೋಗವು ಪೋತಿನ ಮಹಾವಲ್ಲ ಜ್ಞಾನಿಲ್ನ ತಪೋಭೂಮಿ ಅಂಚಿನ ಮಹಾ ಯೋಗಿಯಾಯಿನ ಶ್ರೀ ಮಧ್ವಾಚಾರ್ಯರು ಈ ಜಾಗಗೂ ಬದದು ವಿಷ್ಣುಮೂರ್ತಿ ದೇವರಿನ ಆರಾಧನೆ ಮಲ್ತದು ನಂಗೆ ಕೊರ್ದು ಪೋತೇರಿ 4 ತಿಂಗಳದ ತಪಸ್ಸನ್ನು ಈ ಜಾಗಡು ದೀತು ಪೋತೇರಿ ಆ 4 ತಿಂಗಳದ ತಪಸ್ಸನ್ನು ದೀತೆರ್ತುಲೆ ಎಂಚಿತ್ತಿನ ಒಂಜಿ ವಿರುದ್ಧ ಶಕ್ತಿ ನಕ್ಕ ಆಕ್ರಮಣ ಮಲ್ತನಿಂದಾಂಡಲ ದೇವಸ್ಥಾನನ ಆಕ್ರಮಣ ಮಲ್ತಂಡೆ ಹೊರತು ದೇವರನ್ನು ಮುಟ್ರಾತಿಜಿ ಪನ್ಪಿನ ಆ ತಪಸ್ಸುದ ಫಲ ಪನ್ಪಿನೇನು ನಮ್ಮ ಎಂಡ್ರೆ ಇತ್ತಿನ ನಮ್ಮ ಅಯೋಧ್ಯದ ರಾಮ ಮಂದಿರಗೂ ಆಕ್ರಮಣ ನಡತುಂಡು 500 ವರ್ಷ ಬೋಡಾಂಡು ಆಂಡ ದೇವಸ್ಥಾನ ಆಕ್ರಮಣ ಮಲ್ತೇರಿಂದಾಂಡಲ ರಾಮದೇವರನ್ನು ಮುಟ್ರೆ ಆತಿಜಿ ಪನ್ಪಿನ ನಮ್ಮ ಊರ್ದ ನಮ್ಮ ಅಯೋಧ್ಯದ ಮಲ್ಲ ಒಂದು ಶಕ್ತಿ ಅಯೋಧ್ಯೆಗೆ ಪೋಂಡ ಆ ಜನಕುಲ್ನ ಆ ಪ್ರೀತಿ ಆ ಭಾವ ಅವು ತೂನಗ ನಂಗೆ ಕನ್ನಡ ನೀರು ಬರ್ಪುಂಡು ಏತು ಭಕ್ತಿ ಏತು ಭಾವ ಎಂಚಿನ ಆ ಶಕ್ತಿ ಪಂಡ ಆತು 500 ವರ್ಷಡೊಂದು ದೇವಸ್ಥಾನನ ನಾಶ ಮಲ್ತೆಡ್ಲ ಆ ರಾಮ ಭಕ್ತಿ ಮಾತ್ರ ಕಡಿಮೆ ಆತಿಜಿ ರಾಮ ಭಕ್ತಿ ಲಕ್ಷ ಪಾಲು ಜಾಸ್ತಿ ಆತನು ಬಂಡಂದಾಂಡ ನಮ್ಮ ದೇಶದ ಅವು ಪುಣ್ಯ ಅಂದು 500 ವರ್ಷದ ಬೊಕ್ಕ ಅಯೋಧ್ಯದ ದೇವಸ್ಥಾನದ ಪುನರ್ನಿರ್ಮಾಣ ಅಂಡ ದೇವೇಂದ್ರ ಪಡ್ಪುದ ಈ ದೇವಸ್ಥಾನ ಅಂಚನೆ
ವಿಧರ್ಮೀಯರನ್ನ ಹಾವಳಿಗೆ ಒಳಗಾಂಡಲ ಆ ಮಧ್ವಾಚಾರ್ಯನ ಆ ತಪಸ್ಸು ಊರ್ದಾಕಲ್ನ ಭಕ್ತಿ ಆ ರಡ್ಡು ಒಟ್ಟಿಗೆ ಸೇರಿದು ಕುಡವರ ಆ ಮಹಾವಿಷ್ಣು ದೇವ್ರನ್ನ ಅವೇ ವೈಭವದ ದೇವಸ್ಥಾನ ನಂಗೆ ಆತನು ಬಣ್ಣದಾಂಡ ಆ ದೇವರನ್ನ ಶಕ್ತಿ ದೇವರನ್ನ ಅನುಗ್ರಹ ಜನಕಲ ಇತ್ತೀತಿನ ಆ ಪ್ರೀತಿ ಭಕ್ತಿ ಅವು ಅನ್ಯಾದೃಶ ಪನ್ಪಿನೇನು ನಮ್ಮ ತೆರೆಯಂಡ್ರೆತ್ತಿನ ಈ ದೇವಸ್ಥಾನಗೋಸ್ಕರ ಇಡೀ ಊರ್ದ ಜನ ಅನ್ನು ಭಾರೀ ಐಕೆ ಪೊರಂಬುದೇರಿ ನಮ್ಮ ಕಮಿಟಿದ ಜನ ಪೂರಾ ಭಗವದ್ ಭಕ್ತರೇ ಕರಸೇವೆ ಮಲ್ದೇರಿ ಮಾತೃಶಕ್ತಿ ಭಾರೀ ತನ್ನ ಅರ್ಪಣೆ ಮಲ್ದೇರಿ ಮಾತೆರ್ನ ಆ ಪ್ರೀತಿ ಭಾವ ಅಂಚನೆ ದಾನಿಲ್ನ ದಾನ ಮಾತರ ಒಟ್ಟಿಗೂ ಸೇರಿದು ಈ ಬ್ರಹ್ಮಕಲಶಾಭಿಷೇಕ ದೇವಸ್ಥಾನದ ಪುನರ್ಜೀರ್ಣೋದ್ಧಾರ ಈ ವೈಭವದ ಈ ಅಭಿಷೇಕದ ಕಾರ್ಯಕ್ರಮ ಈ ಅನ್ನಸಂತರ್ಪಣೆ ಈ ಸಾಂಸ್ಕೃತಿಕ ಕಾರ್ಯಕ್ರಮ ಈ ಉತ್ಸವಲು ಈತ್ ಪೂರ ಅವರ ಸಾಧ್ಯ ಆತಂಡು ಅಂಚ ಮುರಾನಿ 20 ತಾರೀಕಿಡ್ದು 25 ತಾರೀಕು ಮುಟ್ಟದ ಈ ವೈಭವ ಪೂರ ಐಕ ಕಾರಣ ಒಂಜಿ ದೇವರನ್ನ ಅನುಗ್ರಹ ಅಂಡ ಅಂಚನೆ ನಮ್ಮ ದೇವೇಂದ್ರ ಪಟ್ಪದ ಪೂರ ಭಗವದ್ ಭಕ್ತರನ್ನ ಆ ಕರಸೇವೆ ಅವು ಅತ್ಯಪೂರ್ವ ಅಯೋಧ್ಯದ ಕರಸೇವೆಡು ರಾಮ ಮಂದಿರ ಆಂಡ ನಮ್ಮ ವರ್ಕಾಡಿದ ಭಗವದ್ ಭಕ್ತರನ್ನ ಕರಸೇವೆಡು ಇಂಚಿನ ವಿಷ್ಣುಮೂರ್ತಿ ದೇವರನ್ನ ಪುನರ್ ನಿರ್ಮಾಣ ಆತಂಡು ಪುನರ್ ಬ್ರಹ್ಮಕಲಶಾಭಿಷೇಕ ಆತಂಡು ಎಲ್ಲ ಕೂಡ ಅಂಚನೆ ಆ ರಕ್ತೇಶ್ವರಿ ನಾಗದೇವರನ್ನ ಮಲ್ಲ ಆರಾಧನೆ ನಡ್ತಂಡ್ರೆಂಡು ಅವಲ ದೇವರು ಪೊರ್ಲುಡೆ ಮಡಪಡು ದೇವರ ಮಾತೆರನ್ನ ಎಡ್ಡೆ ಮಲ್ಪಡು ಇಂಥ ಸಭೆಟ್ ನಮ್ಮ ಸ್ವಾಮಿಲು ಮಾಡಿಲ್ಲ ಸ್ವಾಮಿಲು ಇಲ್ಲೇರಿ ಮಾತ ಭಗವದ್ ಭಕ್ತರು ಸೇರಿದೇರಿ ಮಾತೆರೆಗಳ ದೇವರು ಎಡ್ಡೆ ಮಲ್ಪಡು ಮಾತೆರೆಲ್ಲ ಅನುಗ್ರಹ ಅವಡು ದೇಶ ಅವು ಸುಭದ್ರ ಆವಡು ನಮ್ಮ ದೇಶ ಅವು ವಿಶ್ವ ಗುರು ಆವಡು ಐಕ್ ಬೋಡಿತ್ತಿನ ಜನನಾಯಕರು ನಂಗೆ ತಿಕ್ಕಡು ಆ ಜನನಾಯಕರನ್ನು ಆರಿಸಾವನ ಎಡ್ಡ ಸದ್ಬುದ್ಧಿನ ನಮ್ಮ ಸತ್ಪ್ರಜೆಗಳಿಗೆ ಕೊರಡು ನಾವು ಮಾತೆರಲ್ಲ ಒಟ್ಟಿಗೆ ಸೇರಿದು ನಾನು ಒಂಜಿ 10 ವರ್ಷ ಅಂಚಿನನೇ ಜನನಾಯಕರಂಗೆ ಬರ್ಪಿನಕ್ಕ ಆವಡು ಪಣದು ನಮ್ಮ ದೇವರೋಡ ನಟನಕ ಮಾತ ದಾನ ಉಂಡುಗೆ ವಿದ್ಯಾದಾನ ಅಂಚನೆ ಧನದಾನ ಆರೋಗ್ಯದಾನ ಮಲ್ಲ ದಾನಲುಂಟು ನಾನು ಪನ್ಪಿನಿ ವಿದ್ಯಾದಾನ ಏತು ಮಲ್ಯನ ಆರೋಗ್ಯದಾನ ಏತು ಮಲ್ಯನ 5 ಮಲ್ಲದಾನ ಬಂಡ ಮತದಾನ ಅವೇನು ಲಾಯಕಡೆ ಮಲ್ತದು ನಂಗೆ ದೇವರನ್ನ ನಮ್ಮ ಹಿಂದೂ ರಾಷ್ಟ್ರನ ಕೊರ್ಪಿನ ಒಂದು ಎಡ್ಡ ಶಕ್ತಿ ಒಂದು ಆಡಳಿತ ನಂಗೆ ಬರಡು ಬಂದು ಈ ದೇವಸ್ಥಾನದ ಬ್ರಹ್ಮಕಲಶದ ಈ ಪರ್ವಕಾಲಡು ದೇವರಡ ನಟನ್ಗ ಈ ಪ್ರಸನ್ನ ಕಾಲೋಡು ದೇವರು ಉಪ್ಪೇರಿಗೆ ದೇವರ ನಮ್ಮ ಎಂಚ ನಟನುವನ ಅವೇ ನಂಗೆ ಅನುಗ್ರಹ ಮಲ್ಪೇರಿಗೆ ನಂಗೆ ಅಂಚ ರಾಮಮಂದಿರ ಅಯೋಧ್ಯದ ರಾಮಮಂದಿರ ಪೂರ್ಣ ಆವಡು ಮಥುರೆದ ಕೃಷ್ಣದೇವರ ಆವಡು ಕಾಶಿದ ವಿಶ್ವನಾಥ ದೇವಸ್ಥಾನ ಆವಡು ನಮ್ಮ ರಾಮರಾಜ್ಯ ಆವಡು ಭಾರತ ಅವು 3ನೇ ಸ್ಥಾನತ್ತು 2ನೇ ಸ್ಥಾನತ್ತು ಸುರೂತ ಸ್ಥಾನ ಬದದು ವಿಶ್ವಗುರುನು ಕೊರ್ಪಿನ ಒಂದು ಎಡ್ಡೆ ಆಡಳಿತ ನಂಗೆ ದೇವರು ಕೊರಡು ಬಂದ ನಟೊಂದು ಎನ್ನ ಪಾತೆ ಗೌರವದ ಶಾಲೆನ ಪಾರ್ದು ನೆಂಪುದ ಕಾಣಿಗೆ ಕೊಡ್ದಾರೆ ಸ್ವಾಗತ ಮಲ್ತಂದಲ್ಲ ವಿದ್ಯಾರತ್ನ ಶಾಲೆದ ಮುಖಾಂತರವಾದ ಅವೇತೋ ವಿದ್ಯಾದಾನ ಮನ್ಪುನಂಚಿನ ವ್ಯಕ್ತಿಲ ಅಂದು ಅರೇನಿ ಕಾರ್ಯಕ್ರಮಕ್ಕೆ ಮೋಕಿಡಿ ಶರಣಾಗತ ದೀನಾರ್ಥ ಪರಿತ್ರಾಣ ಪಾರಾಯಣೆ ಭಕ್ತಾಭಿಷ್ಟಪ್ರದೇ ದೇವಿ ಶಕ್ತಿರೂಪಿ ಸನಾತನಿ ಗುಣಾಶ್ರಯ ಗುಣಮಯ ನಾರಾಯಣಿ ನಮಸ್ತುತೆ ನಿತ್ಯಾನಂದಂ ಬ್ರಹ್ಮಾನಂದಂ ಬ್ರಹ್ಮಸ್ವರೂಪಂ ನೀಲವರ್ಣಂ ತ್ರಿಲೋಕಜ್ಞಾನಿ ಶ್ರೀ ಗುರುದೇವಂ ಓಂ ನಮೋ ನಿತ್ಯಾನಂದ ಸತ್ಯಮದ ಧರ್ಮಂ ಚರ ಪರಶುರಾಮ ಸೃಷ್ಟಿ ಅಂಚನೆ ತುಳುನಾಡದ ಚಂದ್ರಗಿರಿದ ಬಾರ್ಕೂರು ಮಠ ಇತಿಹಾಸದ ಪುಟೋಟು ಮಧ್ವಾಚಾರ್ಯರು ಉಡುಪಿಡು ಶ್ರೀಕೃಷ್ಣನ ಪ್ರತಿಷ್ಠಾಪನೆ ಆಯ್ನಂಚಿನ ಅವ್ರನ್ನ ತಪಸ್ಸು ವಾದಿರಾಜರನ್ನ ಆ ಮಾತರವಾಯ್ನಂಚಿನ ತಪಸ್ಸು ದೊಟ್ಟಿಗೆ ಇನಿ ವಿಶ್ವವರ್ಮೆ ಭಗವದ್ಗೀತೆದ ಸಂದೇಶದೊಟ್ಟಿಗೆ ಪುಟ್ಟಿನ ನರಮಣಿ ತನ್ನ ಅಂತ್ಯಕಾಲ ಮುಟ್ಟಲ ಜೀವನದ ಪ್ರತಿಯೊಂದು ಹೆಜ್ಜೆದ ಸಂದರ್ಭ ಸನ್ನಿವೇಶಲು ಭಗವದ್ಗೀತೆದ ಒಂದೊಂದು ಶ್ಲೋಕದ ಒಂದೊಂದು ಅಕ್ಷರದ ಮಹತ್ವವನ್ನು ಪಲಿಮಾರು ಮಠಾಧೀಶರಾದ
ಆ ಮಠದ ಪರಂಪರೆಡು ಪುರಾ ಯತಿಕುಲ್ನಕಲ್ನ ತಪಸ್ಸು ಇತ್ತಪ್ಪುನಂಚಿನ ಪಲಿಮಾರು ಶ್ರೀಕುಲು ಆರ್ನ ಶ್ರೀಕೃಷ್ಣನ ಆರಾಧನೆ ಆಪುನ 2 ವರ್ಷದ ಕಾಲಡ ಇಡೀ ಭಗವದ್ಗೀತೆದ ಸಂದೇಶನ ಲೋಕರ್ಮೆ ಕೊರ್ದು ನರಮಣಿಯಾದ ಜನ್ಮಗು ಬತ್ತಿ ಬೊಕ್ಕ ಹಿಂದೂ ಸಂಸ್ಕೃತಿ ಬೊಕ್ಕ ಹಿಂದೂ ಪರಂಪರೆದ ಬುಲೆಚಿಲಿದೊಟ್ಟಿಗೆ ಉಡುಪಿ ಶ್ರೀಕೃಷ್ಣ ದೇವಸ್ಥಾನ ಸ್ವರ್ಣಾಲಂಕಾರಮಯವಾದ ಮಂತೊಂದು ಎಂಚ ಪ್ರತಿವರಿ ನರಮಣಿಲ ಆ ಸ್ವರ್ಣವಾಗಿ ಎಂಚ ಆಕರ್ಷಿತ ಆಪೇರ ಅಂಚನೆ ಭಕ್ತಿ ಮಾರ್ಗಡ್ ಶ್ರೀಕೃಷ್ಣನಿಗೆ ಎಂಚ ಆಕರ್ಷಿತರಾಪೇರ ಈ 2 ಸಂದೇಶನ ಮಠದೊಟ್ಟಿಗೆ ಪರಡಾದು 2 ವರ್ಷ ಅವಿರತವಾದ ಹರಿನಾಮ ಸಂಕೀರ್ತನದ ರಾತ್ರಪಗೆಲದ ಮಾಯಜ್ಞನ ಮತ್ತೊಂದು ನಿರಂತರವಾದ ಭಜನೆದ ಅಜನೆಡೆ ಈ ಹಿಂದೂ ಧರ್ಮಡೆತ್ತಿನಂಚಿನ ಋಣಾತ್ಮಕವಾಯಿನಂಚಿನ ದೌರ್ಬಲ್ಯವನ್ನು ದೂರ ಮಂತದ್ದು ಧನಾತ್ಮಕವಾದ ಜೋಕ್ಲೆಗೆ ಧರ್ಮ ಶಿಕ್ಷಣ ಕೊರಪುನಂಚಿನ ಮಾತ್ರವಾಯಿನಂಚಿನ ಸಂದೇಶನ ಪಲಿಮಾರು ಶ್ರೀಕುಲು ಆರ್ನ ಪರ್ಯಾಯಡ್ ಮಾತ್ರ ಅವಿರತವಾದ ಆ ಮಠದ ಬರ್ಪುನಂಚಿನ ಎಡ್ಡೆ ಜ್ಞಾನದ ಸಂದೇಶಗಳು ಆ ಭಗವಂತೆ ಶ್ರೀಕೃಷ್ಣ ಪರಮಾತ್ಮೆ ಅಳಿದು ಪೋಯಿನಂಚಿನ ಈ ಭಾಗದ ದೇವಸ್ಥಾನ ಅವೇನು ಪುನರುತ್ಥಾನ ಮನ್ಪೆರೆ ಪ್ರೇರೇಪಣೆ ಕೊರನಂಚಿನ ಮಧ್ವಾಚಾರ್ಯರನ್ನ ತಪಸ್ಶಕ್ತಿ ಪಲಿಮಾರು ಶ್ರೀಕುಲ್ನ ಆ ತಪಶಕ್ತಿ ಬೊಕ್ಕ ಸಮಾಜಮುಖಿಯಾಯಿನಂಚಿನ ಬುಲೆಚಿಲ್ಲಡು ದೋಷಯುಕ್ತವಾಯಿನಂಚಿನ ಈ ಪರಿಸರಡು ಬ್ರಾಹ್ಮಣ ಶಾಪ ವಿಮೋಚನೆಗೆ ವಿಷ್ಣುಮೂರ್ತಿನ ಪ್ರತಿಷ್ಠಾಪನೆ ಮಂತೊಂದು ಮಧ್ವಾಚಾರ್ಯರು ಸಂಕಲ್ಪಡು ಈ ಕ್ಷೇತ್ರನ ಆ ಕಾಲಡು ಕಟ್ಟಿಯರ ಅವೇನು ಪುನರುತ್ಥಾನ ಮನ್ಪುನ ಕಾರ್ಯಡು ಪಲಿಮಾರು ಶ್ರೀಕಲ್ನ ಆಶೀರ್ವಾದ ಬೊಕ್ಕ ಮಾರ್ಗದರ್ಶನ ಅಂಚನೆ ಈ ಭಾಗದ ಜನಕಲ್ನ ಭಕ್ತಿ ಬೊಕ್ಕ ಸಮರ್ಪಣಾ ಭಾವದ ಸೇವೆ ಈ ಸದ್ಭಾವನೆದ ಪ್ರತೀಕವಾದ ಇನಿ 2ನೇ ಸರ್ತಿ ಬ್ರಹ್ಮಕಲಶ ಮನ್ಪುನ ಸುಯೋಗ ಈ ಭಾಗಡಾತ ಪಲಿವಾರು ಶ್ರೀಕುಲ್ನ ಹೃದಯ ಶ್ರೀಮಂತಿಗೆ ಬೊಕ್ಕ ಅವರ ಆರ್ನ ಸಮಾಜನ ಮಿತ್ತದಿ ಪುನಂಚಿನ ದೂರದೃಷ್ಟಿತ್ವ ಇನ್ನೇನು ಭಾರಿ ಮುಟ್ಟಡು ತ್ವಿನಂಚಿನ ಸೌಭಾಗ್ಯ ಆರ್ನ ಪರ್ಯಾದ ಸಮಯ ಎಂಕ್ಲಿಗೆ ಅವಕಾಶ ಮಂತು ಕೊಡ್ದಿದ್ದೀರ ಪಲಿಮಾರು ಶ್ರೀಕುಲ್ನ ಒಂಜಿ ಮಲ್ಲಗುಣ ಎಂಚಿನ ಪಂಡ ಆ ಪಲಿಮಾರು ಮಠದ ಇತಿಹಾಸನೇ ಎಂಚನೆ ಓಲು ಶ್ರದ್ಧೆ ಉಂಡ ಓಲು ಭಕ್ತಿ ಉಂಡ ಓಲು ನಿಷ್ಠೆ ಉಂಡ ಅವಳು ಆ ಪಲಿಮಾರು ಶ್ರೀಕುಲ್ನ ಮಂತ್ರಾಕ್ಷತದ ಪ್ರಭಾವದ ಶಕ್ತಿ ಅವು ಪ್ರಭಾವಿತವಾದ ಅನಾವರಣ ಪುಣ್ಯ ನಾನು ಏತೋ ಸಂದರ್ಭ ಏತೋ ಸನ್ನಿವೇಶ ಇಡುತ್ತದೆ ಆ ನಿಟ್ಟಿಡು ಇನ್ನು ಕೇರಳ ಭಾಗದ ಈ ವರ್ಕಾಡಿದ ಈ ಪರಿಸರಡು ಈ ವಿಷ್ಣುಮೂರ್ತಿ ದೇವಸ್ಥಾನದ ಜೀರ್ಣೋದ್ಧಾರ ಪುನಂಚಿನ ಕಾರ್ಯದ ಸಂದರ್ಭಡ್ಲ ಅಂಚನೆ ಆನಿದ ಬ್ರಹ್ಮಕಲಶಡ್ಲ ಆ ಸನ್ನಿವೇಶಡ್ಲ ಯಾನು ಕೆಲವು ಸರ್ತಿಲ ಮೂಲ ಶ್ರಮದಾನ ಅನ್ನಗಲ ಯಾನು ಬೈದೆ ಇನ್ನು ನಮ್ಮ ದೇವಸ್ಥಾನ ಮಠ ಮಂದಿರ ಶ್ರದ್ಧಾ ಕೇಂದ್ರದ ಬಗ್ಗೆ ಇನ್ನು ಇಡೀ ಹಿಂದೂ ಸಮಾಜ ಯೋಚನೆ ಮನ್ಪಡ ಇನ್ನಂಚಿನ ಒಂದು ಸಂದಿಗ್ಧ ಕಾಲ ಸ್ಥಿತಿ ಇನ್ನು ಸಮಾಜ ಉಂಟು ಇನ್ನು ವಿಜ್ಞಾನ ಭಾರಿ ಮುಂದುವರಿಯೊಂದುಂಡು ಶಿಕ್ಷಣದ ಪ್ರಭಾವ ಶಿಕ್ಷಣ ಎಂಚಬೋಡು ಪನ್ಪುನ ಯೋಚನೆ ಮನ್ಪುನಂಚಿನ ಸ್ಥಿತಿ ಇನ್ನು ಸಮಾಜ ಉಂಟು ನಮ್ಮ ಬೇತೆ ಬೇತೆ ರೀತಿಯ ಶಿಕ್ಷಣದ ಪ್ರಭಾವಡು ಒಂಜಿ ಕಡೆಟ್ ಪಾಶ್ಚಾತ್ಯ ಸಂಸ್ಕೃತಿದ ಅನಾವರಣ ಒಂದುಂಡು ನಾನೊಂಜಿ ಕಡೆಟ್ ಡ್ರಗ್ಸ್ ಮಾಫಿಯಾ ಮತಾಂತರದ ಜಾಲದ ಪ್ರಭಾವ ನಮ್ಮ ದುಂಬದ ಪೀಳಿಗೆದ ಜೋಕಲ್ನ ಮಿತ್ತು ಪ್ರಭಾವಿತವಾದ ಇನ್ನು ಬಡದತ್ತು ಸಮಸ್ಯೆಲು ನಮ್ಮ ಜೋಕಲ್ನ ಆಚಾರ ವಿಚಾರಲು ಧರ್ಮ ಶಿಕ್ಷಣದ ಕೊರತೆಲು ಇನ್ನು ಸಮಾಜದ ಕಾಡೊಂದು
ಅದಕ್ಕೋಸ್ಕರ ಪಲಿಮಾರು ಶ್ರೀಕುಲು ಅವ್ರನ್ನ ಪರ್ಯಾಯದ ಸಂದರ್ಭಡೆ 2 ವರ್ಷ ನಮ್ಮ ದಕ್ಷಿಣ ಕನ್ನಡ, ಕೇರಳ, ಉಡುಪಿ ಬೇತೆ ಬೇತೆ ಭಾಗದ ಭಜನಾ ಸಂಘಟನೆಯಿಂದ ತರಪಾದ ಆ ಹರಿನಾಮ ಸಂಕೀರ್ತನದ ಮಹಾಯಜ್ಞನು ಅಂತೀರ. ಆ ಭಜನದ ಬೊಕ್ಕ ಆ ಭಾವನಾತ್ಮಕವಾಯಿನಂಚಿನ ಪ್ರತಿಕ್ರಿಯೆದ ಶಕ್ತಿ ಪ್ರಭಾವಿತವಾದಿ ನೀ ಸಮಾಜದ ಭಕ್ತಿ ಮಾರ್ಗನ ಬೊಕ್ಕೊರ ಜಾಗೃತ ಮನ್ಪುನಂಚಿನ ಕೆಲಸ ಆ ಸಂದರ್ಭದ ನಡುತ್ತದೆ. ಇನ್ನು ನಮ್ಮ ಪೂರ ಯೋಚನೆ ಮನ್ಪೋಡು, ಇನ್ನು ಪ್ರತಿ ಮಠ ಮಂದಿರ ಶ್ರದ್ಧಾ ಕೇಂದ್ರಡು ಧರ್ಮ ಶಿಕ್ಷಣದ ಅವಶ್ಯಕತೆ ಇನ್ನಿತ ಸಮಾಜ. ನಮ್ಮ ಪರಂಪರೆ, ನಮ್ಮ ಇತಿಹಾಸ, ನಮ್ಮ ಸಂಸ್ಕೃತಿ ಇದರ ಬಗ್ಗೆ ನಮ್ಮ ಆಚಾರ ವಿಚಾರದ ಬಗ್ಗೆ ನಮ್ಮ ಭಾರಿ ಯೋಚನೆ ಮನ್ಪೋಡು. ದೇವಸ್ಥಾನ ಕಟ್ಟುನ ಮಲ್ಲತ್ತು, ದೇವಸ್ಥಾನನ ಬೊಲೆಪಾವ್ದು, ದೇವಸ್ಥಾನಗೆ ಆ ಸಾನ್ನಿಧ್ಯಗೆ ಅನುಗುಣವಾದ ನಿತ್ಯ ನಡಪುನಂಚಿನ ವಿಧಿ ವಿಧಾನಕ್ಕೆ ಅನುಗುಣವಾದ ನಮ್ಮ ಭಕ್ತಿಯರ ಉಪ್ಪೋಡಾಯಿನ ಭಾರಿ ಆತ ಅವಶ್ಯಕತೆ ಇನ್ನಿತ ಸಮಾಜದ ಭಕ್ತಿ ಮಾರ್ಗಡು ವ್ಯಾವಹಾರಿಕವಾಗಿನ ಭಕ್ತಿ ಅತ್ತು ಸಮರ್ಪಣಾ ಭಾವದ ಭಕ್ತಿ ಆವಡು. ಆ ನಿಟ್ಟಿಡು ಆ ಪ್ರಯತ್ನ ನಮ್ಮ ಮನ್ಪುನ ಭಾರಿ ಅಗತ್ಯ ಉಂಟು. ನಮ್ಮ ದೇವಸ್ಥಾನ ಪನ್ಪುನ ಪರಿಸರ ಭಾರಿ ಪವಿತ್ರವಾಯಿನಂಚಿನ ಪರಿಸರ. ದೇವಸ್ಥಾನನ ಕಟ್ಟುನಿ ದೇವರೆಗತ್ತು, ದೇವಸ್ಥಾನನ ಕಟ್ಟುನಿ ನಮಗೋಸ್ಕರ. ನಮ್ಮಡ ಒಂಜಿ ಭ್ರಮೆ ಉಂಡು, ದೇವಸ್ಥಾನ ಕಟ್ಟುನಿ ನಮ್ಮ ದೇವರಿಗೋಸ್ಕರ, ದೇವಸ್ಥಾನ ಕಟ್ಟುನಿ ದೇವರಿಗೋಸ್ಕರ, ದೇವಸ್ಥಾನ ಕಟ್ಟುನಿ ನಮಗೋಸ್ಕರ. ನಮ್ಮ ಪೂರ್ವಜರು ಮಂತಿನಂಚಿನ ಎಡ್ಡೆ ಸದ್ಭಾವನೆದ ಪ್ರತೀಕವಾಯಿನಂಚಿನ ನಮ್ಮಡ ಪ್ರತಿನಿತ್ಯ ಪ್ರತಿಕ್ಷಣ ಮನ್ಪುನಂಚಿನ ಪಾಪದ ಪರಿಹಾರ ಆ ಪುಣ್ಯ ಸಂಚಯನ ಕೊರ್ಪುನಂಚಿನ ಕ್ಷೇತ್ರಗಳು ದೇವಸ್ಥಾನ, ಮಠ ಮಂದಿರಲು, ಶ್ರದ್ಧಾ ಕೇಂದ್ರಗಳು. ಅಂಚಾದ ಪುನಗ ಆ ಪುಣ್ಯ ಸಂಪಾದನೆ ಮನ್ಪುನ ಜಾಗಯೇ ಕೇಂದ್ರ ದೇವಸ್ಥಾನ. ಅವಲಾಪುನಂಚಿನ ಸತ್ಕರ್ಮ, ಯಜ್ಞಯಾಗಾದಿ, ಹರಿನಾಮ ಸಂಕೀರ್ತನೆ ನಿರಂತರವಾದ ನಡಪುನಂಚಿನ ಭಾವನಾತ್ಮಕವಾಯಿನಂಚಿನ ಪ್ರತಿಕ್ರಿಯೆ ಮನ್ಪುನಂಚಿನ ಭಕ್ತಿ ಮಾರ್ಗದ ಶಕ್ತಿದ ಪ್ರಭಾವನೆ ಪುಣ್ಯ ಸಂಚಯ. ಅಂಚಾದ ಪುನಃ ದೇವಸ್ಥಾನ ಪುಣ್ಯ ಸಂಚಯ ಮನ್ಪುನಂಚಿನ ಸಾನ್ನಿಧ್ಯ. ನಮ್ಮ ಮನ್ಪುನಂಚಿನ ಕ್ಷಣ ಕ್ಷಣ ಮನ್ಪುನಂಚಿನ ಪಾಪನ ಕ್ಷಯಿಸುನಂಚಿನ ಕ್ಷೇತ್ರ ಅವು ದೇವಸ್ಥಾನ. ಅದಕ್ಕೋಸ್ಕರ ನಮ್ಮ ದೇವಸ್ಥಾನ ಕಟ್ಟಂಡಲ ಭಗವಂತನ ಸೇವೆ ಮನ್ಪುನೈ, ಭಗವಂತನ ಆ ಭಕ್ತಿ ಮಾರ್ಗದ ಆ ಪ್ರಭಾವಿತವಾದ ಶಕ್ತಿನ ಅನಾವರಣ ಮನ್ಪೆರೆ ಬೋಡಾಯಿನಂಚಿನ ಮಹತ್ವವಾಯಿನಂಚಿನ ಸಂದೇಶ ಕೊರ್ಪುನಂಚಿನ ಪರಿಸರ ದೇವಸ್ಥಾನ. ಆ ದೇವಸ್ಥಾನದ ಆಚಾರ ವಿಚಾರ, ಆ ದೇವಸ್ಥಾನದ ಪಾವಿತ್ರತೆಯನ್ನು ಒರಿಪುನಂಚಿನ ಕೆಲಸ ಇನ್ನಿತ ಭಾರಿಯಾತ ಅವಶ್ಯಕತೆ ಉಂಟು. ದೇಪಣ್ಣ ಇನ್ನಿತ ಸಮಾಜದ ನಮ್ಮ ತೂವೊಂದಿಲ್ಲ, ನಮ್ಮ ದೇವಸ್ಥಾನ ಪೊಗ್ಗುನಾಗ ಹೆಂಚೆ ಪೊಗ್ಗುವ, ದೇವಸ್ಥಾನದ ಉಲೈದ ಆ ಪಾವಿತ್ರತೆಯನ್ನು ಹೆಂಚೆ ಹೊರ್ತೊಂದಿಲ್ಲ ಯೋಚನೆ ಮನ್ಪೋಡು. ಅದಕ್ಕೋಸ್ಕರ ನಮ್ಮ ಜೀವನಡು, ನಮ್ಮ ಬದುಕಡು, ನಮ್ಮ ಬದುಕಿನಾತಕ್ಕಲ್ಲ ನಮ್ಮ ಜೀವನನು ಸತ್ಕರ್ಮಡು ಮಂತೊಂದು ಆ ಸತ್ಕರ್ಮಡು ಸತ್ಫಲನ ಪಡೆಯುವನಂಚಿನ ಸತ್ಕಾರ್ಯಡು ನಮ್ಮ ಪೂರ ಸದ್ಭಾವನೆಯನ್ನು ಭಾಗವಹಿಸದು. ಇನ್ನು ಪಲಿಮಾರು ಶ್ರೀಕುಲು ಬಕಾರ್ನ ಶಿಷ್ಯರು ಮಂತಿನಂಚಿನ ಈ ಕ್ಷೇತ್ರದ ಈ ಒಂಜಿ ಪರಿಸರನು ಈ ಪವಿತ್ರವಾಯಿನಂಚಿನ ಕ್ಷೇತ್ರ ನಿರ್ಮಾಣ ಮಂತದು ಸುದೃಢವಾಯಿನಂಚಿನ ಹಿಂದೂ ಸಮಾಜಗೆ ಪುಣ್ಯ ಸಂಚಯದ ಪ್ರಕ್ರಿಯೆದ ಮೂಲಕ ಈ ದೇಶದ ಸಂಸ್ಕೃತಿಯಡು ಋಷಿ ಪರಂಪರೆ ಬೊಕ್ಕ ಕೃಷಿ ಪರಂಪರೆಯನ್ನು ಒರಿಪುನಂಚಿನ ಕೆಲಸ ಬಹುಶಃ ಪಲಿಮಾರು ಶ್ರೀಕುಲ ಭಾರಿಯಾತ ಕಡೆಟ್ಟು ನಡತೊಂದುಂಡು. ಅವು ಇಂಚನೆ ನನ್ನ ಪಲಿಮಾರು ಮಠದ ಈತ ನಿಂದಿರು ದುಂಬಾಯಿನಂಚಿನ ಯತಿಕುಲ್ನ ತಪಸ್ಸು ಬೊಕ್ಕ ಆ ಶ್ರೀಕೃಷ್ಣನ ಪೂಜಾ ಕೈಂಕರ್ಯದ ಹೃದಯ ವಿಶಾಲತೆದ ಪ್ರೇಮತತ್ವದ ಸಂದೇಶನು ಮಾನವೀಯ ಮೌಲ್ಯನ ಒರಿಪುನಂಚಿನ ಕೆಲಸ ಮಂತಿನಂಚಿನ ಪೀಠಾಧೀಶ ಪಲಿಮಾರು ಶ್ರೀಕುಲು ಆರ್ನ ಒಂಜಿ ವಿಶೇಷವಾಯಿನಂಚಿನ ಮಾರ್ಗದರ್ಶನ ಬಕಾರ್ನ ತಪಸ್ಸು ಮಧ್ವಾಚಾರ್ಯರ ಬಕಾರ್ನ ತಪಸ್ಸುದ ಆ ಧೀಮಂತಿಕೆದ ಧೀಶಕ್ತಿ ಇಡೀ ಹಿಂದೂ ಸಮಾಜಕ್ಕೆ ಮಾತ್ರ ಎಂಗಲಂಚಿನ ಸನ್ಯಾಸಿಲೆಗೆ ನನಾಥ ಶಕ್ತಿ ಕೊರಪುನಂಚಿನ ಕಾರ್ಯ ಈ ಕ್ಷೇತ್ರದ ಮೂಲಕ ಆವಡು ಲೋಕ ಕಲ್ಯಾಣ ಆವಡು ವಿಶ್ವಶಾಂತಿ ಆವಡಂದು ಪ್ರಾರ್ಥನೆ ಮಂತದ ಎನ್ನ ರೆಡ್ಡು ಪಾತ್ರ ಗುರುಚರಣೆಗೆ ಸಮರ್ಪಣೆ ಮಂತದ ಒಂಜಿ ಹರಿನಾಮ ಸಂಕೀರ್ತನೆ ಪಂದ ಎನ್ನ ಆಶೀರ್ವಚನ ಮುಕ್ತಾಯ ಮನ್ಪೆ. ರಾಧೆ ಗೋವಿಂದ ಭಜೋ ರಾಧೆ ಗೋಪಾಲ್,
राधे गोविंद भजो राधे गोपाल, राधे गोविंद भजो राधे गोपाल, राधे गोविंद भजो राधे गोपाल। शंख चक्र गदाधर राधे गोपाल, शंख चक्र गदाधर राधे गोपाल, भजो राधे गोविंद भजो राधे गोपाल, भजो राधे गोविंद भजो राधे गोपाल, भजो राधे गोविंद भजो राधे गोपाल, राधे गोविंद भजो राधे गोपाल, राधे गोविंद भजो राधे गोपाल, राधे गोविंद भजो राधे गोपाल। श्याम सुंदर मदन मोहन राधे गोपाल, श्याम सुंदर मदन मोहन राधे गोपाल, भजो राधे गोविंद भजो राधे गोपाल, भजो राधे गोपाल, भजो राधे गोविंद भजो राधे गोपाल, राधे गोविंद भजो राधे गोपाल, राधे गोविंद भजो राधे गोपाल, राधे गोविंद भजो राधे गोपाल। वृंदावन चंद्र दया राधे गोपाल, वृंदावन चंद्र दया राधे गोपाल, भजो राधे गोविंद भजो राधे गोपाल, भजो राधे गोविंद भजो राधे गोपाल, भजो राधे गोविंद भजो राधे गोपाल, 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 राधे गोविंद भजो राधे गोपाल। ಇನ್ನಿತ ಈ ಸಭಾ ಕಾರ್ಯಕ್ರಮದ ವೇದಿಕೆಡು ಪಾಲ್ಗೊಳ್ಳಿನಂಚಿನ ಪೂರ ಗಣ್ಯಾತಿ ಗಣ್ಯ ವ್ಯಕ್ತಿಗಳು ಸಾಮಾಜಿಕವಾದ ಧಾರ್ಮಿಕವಾದ ಶೈಕ್ಷಣಿಕವಾದ ರಾಜಕೀಯವಾದ ಸಮಾಜದ ಎಡ್ಡೆಪ್ಪನ್ನು ಪಟ್ಟನ ಕೆಲಸ ಪೂರ ಭಾಗಡ ಅವಡು ಅಕಲಕಲ ಕಾರ್ಯಕ್ಷೇತ್ರದ ನನಲಾತ ಶಕ್ತಿ ಕೊರದು ದೇವಿರು ಮೆರೆಪೋಡೊಂದು ಪ್ರಾರ್ಥನೆ ಮಂತೊಂದು ಪಲಿಮಾರು ಶ್ರೀಕುಲ್ನ ಪದಾಂಬುಜಗ ಶರಣಾರ್ಥಿನ ಸಮರ್ಪಣೆ ಮಂತದ್ದು ಎನ್ನ ರೆಡ್ಡು ಪಾತ್ರನ ಗುರುಚರಣಂಗೆ ಸಮರ್ಪಣೆ ಮನ್ಪೆ ಜೈ ಗುರುದೇವ ದತ್ ಹೌದು ಚಿಂತನ್. ಕರ್ನಾಟಕ ದಕ್ಷಿಣ ಪ್ರಾಂತ ವಿಶ್ವ ಹಿಂದೂ ಪರಿಷತ್ದ ಸಹ ಕಾರ್ಯದರ್ಶಿ ಲಾಯನಂಚಿನ ಶ್ರೀ ಶರಣ ಪಂಪೇಲ್ ಆಗಮಿಸಿದರೆ ಅರಣಿ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾದ ಇದಕ್ಕೊಂದಲ್ಲ ಮಾನಾದಿಗೆದ ಶಾಲಿನ ಪಾರ್ದು ಅರಣಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಇದಕ್ಕೆ ನೋಡುವ ಪಂಡದ ಭಿನ್ನೈಕೆ ಮಲ್ತಂದಲ್ಲ ಅಂಚನೆ ನನ್ನೂರಿ ಭಿನ್ನೆ ಕ್ರಮಕ್ಕೆ ಪ್ರೀತಿಪೂರ್ವಕವಾದ ಇದಕ್ಕೊಂದಲ್ಲ ಅರೆಗ್ಲ ಮಾನಾದಿಗೆದ ಶಾಲಿನ ಪಾರ್ದು ಶ್ರೀಪೂರ್ವಕವಾದ ಗೌರವಪೂರ್ವಕವಾದ ಇದಕ್ಕೆ ನೋಡುವ ಪಂಡದ ಭಿನ್ನೈಕೆ ಮಲ್ತಂದಲ್ಲ ಅಂಚನೆ ಪೂರ್ವಕವಾದ ಇದಕ್ಕೊಂದಲ್ಲ ಅರೆಗ್ಲ ಮನಾದಿಗಿದ ಶಾಲಿನ ಪಾರ್ದು ಈ ಕಾರ್ಯಕ್ರಮಗಾರನೆ ಪ್ರೀತಿಪೂರ್ವಕವಾದ ಇದಕ್ಕೊಂದಲ್ಲ. ಈ ಸಂದರ್ಭಡು ಎಂಗು ತೋಜಿನೆ ಈ ದೇವಂದ ಪಡುಪು ದೇವಮಯ ಆತಂಡು ಅಂಚನೆ ವಿಷ್ಣುಮಯ ಆತಂಡು ಪರಮ ಪೂಜ್ಯ ಸ್ವಾಮೀಜಿಲ ಈ ಒಂಜಿ ವೇದಿಕೆ എടുത്തു ಉಂಡಾಂಡ ಈ ಜಗತ್ತಿಗೆ ವಿದ್ಯೆನ ಬೋಧನೆ ಮಲ್ತನಂಚನ ಅರ್ಜುನ ಮುಖಾಂತರ ವಿದ್ಯೆನ ಬೋಧನೆ ಮಂತನಾರು ಶ್ರೀಕೃಷ್ಣ ಪರಮಾತ್ಮೆ ವಿದ್ಯಾಧೀಶರು ಅಂಚನೆ ಐದು ಬೊಕ್ಕದಾರು ಅವಳು ಉಪ್ಪುನಾರು ಕೃಷ್ಣನ್ನೇ ಇತ್ತೆ ಆಶೀರ್ವಚನ ಮಂತದ ಪೋಯಿನಾರು ಆ ಮಹಾವಿಷ್ಣು ದೇವರನ ಪುದರದ ಮೋಹನದಾಸರು ಐದು ಬೊಕ್ಕದಾರು ಸುರೇಶ್ ಅಣ್ಣೆ ವಿಷ್ಣು ಐದು ಬೊಕ್ಕದಾಲ ಪ್ರಕಾಶ ಕೊರಪನ ರವಿ ಐದು ಬೊಕ್ಕದಾರು ಶರಣನ್ನೇ ಮಾತೆಕಲ ಸಮಾಜ ದೆತ್ತೆ ಪತ್ತನಾರು ಐದು ಬೊಕ್ಕದ ಗೋಪಾಲನ್ನೇ ಐದು ಬೊಕ್ಕದ ನಾರಾಯಣ ಭಟ್ರು ಐದು ಬೊಕ್ಕದ ವಿಷ್ಣು ಚಂದ್ರಾಸರು ಐದು ಬೊಕ್ಕದ ಕರುಣಾಕರ್ ಅಲ್ಪ ಸೀತನ್ನೇ ಮೂಲು PR ಶೆಟ್ಟಿ ಬಂಡಾರ ನಿಜವಾದ ಪುದರ ರಾಮಣ್ಣೆ ಬಂಡದು ಅಂಚಾದ ದೇವಂದ ಬಡ್ಪುದ ಈ ಜಾಗೆ ಅವು ದೇವಮಯ ಆತಂಡೆ ವಿಷ್ಣುಮಯ ಆತಂಡು ನಾನೊಂಜಿ ಅನ್ ಪಂಡ್ರೆ ಪೋಪನೆ ಅಂದ್ಕೇಂಡ ಈ ಜಾಗೆ ಮಧ್ವಾಚಾರ್ಯರು ಸಾಧನೆ ಮಲ್ತದು ಮಧ್ವಾಚಾರ್ಯರು ಮಹಾವಿಷ್ಣು ದೇವರನ್ನ ಸ್ಥಾಪನೆ ಮಲ್ತನಂಚಿನ ಪುಣ್ಯ ಭೂಮಿ ಒಂದು ಬಂದುಲೆ ನಮಗೆ ಮಾತು ಗೊತ್ತಿಪ್ಪಡು ಸಾಧೂನಂ ದರ್ಶನಂ ಪುಣ್ಯಂ ಸ್ಪರ್ಶನಂ ಪಾಪನಾಶನಂ ಭಾಷಣಂ ತೀರ್ಥಸ್ಥಾನಂ ವಂದನಂ ಜನ್ಮ ಪಾವನ ಅಂದು ಶಾಸ್ತ್ರ ಪಂತುಂಡು ಈ ಸಾನ್ನಿಧ್ಯ ಈ ರೀತಿ ಬೆಳಗೊಡಂದಾಂಡ ಮಧ್ವಾಚಾರ್ಯರನ್ನ
ಆ ಒಂಜಿ ತಪಸ್ಸದ ಬಲ ಮೂಲ ಶಾಶ್ವತವಾದುಂಡು. ಐಡ್ದು ಬೊಕ್ಕ ಎಕಡೆ ಮೋಹನನ್ನೇ ಸಾಂತ್ಯ ಗೊತ್ತದ ಮೋಹನನ್ನೇ ಎಕಡೆ ನಿರೂಪಣೆ ಮಲ್ಪನಗ ಕಾರ್ಯಕ್ರಮದ ಪ್ರಾಸ್ತಾವಿಕ ಪಾತ್ರರು ಪಂಡೇರು ಮೂಲು ಸಾನ್ನಿಧ್ಯ ಎಂಕೆ ಅನುಭವ ಪ್ರಕಾರ ಗಣಪತಿ ದೇವರ್ಲ ಒವ್ವ ಒಂಜಿ ಶಿಲ್ಪಿ ಇತ್ತದ ಕಾಲಡು ಕೆತ್ತನ ಮೂರ್ತಿ ಅತ್ತು, ಮಹಾವಿಷ್ಣು ದೇವರ್ಲ ಇತ್ತದ ಕಾಲಡು ಒವ್ವ ಒಂಜಿ ಶಿಲ್ಪಿ ನಮ್ಮ ಕೊತ್ತದ ಕೊಣತನ ಮೂರ್ತಿ ಅತ್ತು. ಏರು ಕೆತ್ತಿದೇರ ವಾ ಕಾಲದ ಮೂರ್ತಿಯ ಮಧ್ವಾಚಾರ್ಯರು ವಾ ಕಾಲುಡು ಈ ಭೂಮಿಗೆ ಬೈದೇರ, ಮಧ್ವಾಚಾರ್ಯನ ತಪಶಕ್ತಿ ವಾ ಕಾಲುಡು ಮೂಲ ಆತಂಡ. ಇನಿ ಅನೇಕ ದೇವಸ್ಥಾನಗಳು ನಮ್ಮ ಇತ್ತದ ತಂತ್ರಿಸ್ಥಾನದಲ್ಲಿ ಪ್ರತಿಷ್ಠೆ ಮನ್ಪುನಂಚಿನ ದೇವಸ್ಥಾನಗಳು ನಮ್ಮ ತೂಪ ಅಂಡ ಅನಾದಿದ ವಿಚಾರ ಇತ್ತ ತುಯರ ಪೋಂಡ ನಮ್ಮ ಕಣ್ವ ತೀರ್ಥದ ರಾಮದೇವರನ ಒಂದು ಕಣ್ವ ಮಹರ್ಷಿಗಳು ಆ ಕಾಲುಡು ನಮ್ಮ ಸಾವಿರ ವರ್ಷಕ್ಕೂ ತುಂಬು ಆ ಮಣ್ಣಿಗೆ ಬತ್ತದೇರಿ ಆರ್ನ ಒಂಜಿ ಮೂಲ ಸ್ಥಾನವು ಅಂಚೆನೆ ಯಾನ ಪನ್ಪುನಾಂಡ ಯಾನೊಂಜಿ 27 ವರ್ಷ ಒಂಜಿ ಮಟ್ಟೊಟ್ಟಿತ್ತನ ಸ್ವಾಮೀಜಿ ಪರಮ ಪೂಜ್ಯ ರಮಾನಂದ ಶ್ರೀಗಳೊಟ್ಟಿಗೆ. ರಮಾನಂದ ಶ್ರೀಗಳಿಗೆಲ್ಲ ಉಡುಪಿ ಮಠಗಳ ಅನ್ಯೋನ್ಯ ಸಂಬಂಧ ಇತ್ತಂಡೆ ಮಾತಾ ಪರ್ಯಾಯದ ಸಂದರ್ಭಡ್ಲ ಸ್ವಾಮೀಜಿಲು ಬತ್ತೊಂದಿತ್ತೇರಿ. ಪೇಜಾವರ ಶ್ರೀಗಳಿಗೆಲ್ಲ ಆ ಒಂಜಿ ಮಠಗಳ ಸಂಬಂಧ ಇತ್ತನೆ 27 ವರ್ಷ ಒಂಜಿ ಸ್ವಾಮೀಜಿನ ಸತ್ಸಂಗೋಡು ಇತ್ತನೆ ಇರ್ದ ಅವರ ಇನಿ ಇಂಚಿನ ಮಾತ ಕಾರ್ಯಭಾಗುಡು ಬರ್ರ ಶುರುವಾಂಡೆ ಯಾನ ಕೇನುಣೆ ಒಂಜಿ ಸ್ವಾಮೀಜಿನ ಸತ್ಸಂಗೋಡು ನಮ್ಮ ಇತ್ತಂದಾಂಡ ಸತ್ಸಂಗತ್ವೇ ನಿಸ್ಸಂಗತ್ವಂ ನಿಸ್ಸಂಗತ್ವೇ ನಿರ್ಮೋಹತ್ವಂ ನಿರ್ಮೋಹತ್ವೇ ನಿಚ್ಚಲ ತತ್ವಂ ನಿಚ್ಚಲ ತತ್ವೇ ಜೀವನ್ ಮುಕ್ತಿ. ಒಂಜಿ ಸ್ವಾಮೀಜಿನ ಸತ್ಸಂಗ ಈ ಊರುಡು ತಿಕ್ಕಿನ ಅಂದಂದಾಂಡ ಮೂಲು ನನೊಂಜಾನ ಪಂಡ್ರ ಇಚ್ಛೆ ಪಡೆಪ. ಇನ್ನು ಅನೇಕ ದೇವಸ್ಥಾನಗಳುಂಡು ನಮ್ಮ ಚಿಂತನೆ ಮಲ್ಪುಗ ವಾ ದೇವಸ್ಥಾನ ಒಂಜಿ ಮಠಾಧಿಪತಿನ ಸಂಪರ್ಕ ಉಂಡು, ವಾ ದೇವಸ್ಥಾನ ಒಂಜಿ ಮಠಾಧಿಪತಿ ಪಾದಸ್ಪರ್ಶ ಮಲ್ಪೇರಿ, ವಾ ದೇವಸ್ಥಾನ ಮಠಾಧಿಪತಿದ ಆಶೀರ್ವಾದನ ಮಲ್ಪೇರಿ ಅಂಚಿನ ಮಠಕುಲು ಮಾಂತ ತುಳೆ ಅವು ಏತು ವೈಭವಡು ಮೆರೆಪುಡು ಆ ಊರುಡು ಏತು ಕ್ಷೇಮ ಉಂಡು, ಆ ಊರ್ದ ಜೋಕ್ಲು ಏತು ಸತ್ಸಂಗಡು ಉಳ್ಳೇರಿ, ಆ ಊರುಡು ಏತು ಸಾತ್ವಿಕತೆ ಉಂಡು ನಮ್ಮ ಚಿಂತನೆ ಮಲ್ಪೇರಿ ಆಪುಂಡು. ಅಂಚೆನೆ ಈ ಒಂಜಿ ದೇವಂದ ಪಡುಪದ ಮಠಕ್ಕೂ ಮಧ್ವಾಚಾರ್ಯರು ಪ್ರತಿಷ್ಠೆ ಮಲ್ತದೇರಿ ಅವೇ ಉಡುಪಿದ ವಿದ್ಯಾಧೀಶ ಸ್ವಾಮೀಜರು ಐನ ಬೊಕ್ಕದ ಸಂದರ್ಭ ಬಂದಾಗ ಈ ಉಗ್ಗಿಯಲಿಡು ಮೂರ್ತಿ ಉಂಡು ಪಂಡೇರಿ ತುಳೆ ನಮಗೆ ರಡ್ಡು ಬರ್ಪುಡಿಗೆ ಆನಿ ಅನಾದಿ ಕಾಲಡು ಋಷಿಮುನ್ನಕಲು ಭಗವಂತರ ಶ್ರೇಷ್ಠವಾಯಿನಂಚಿನ ಸಂಪರ್ಕ ಹೊಡಿತ್ತೇರಿ. ಈ ಸಾನ್ನಿಧ್ಯ ಎಂಚಿನ ಜಗತ್ತೆಂಚಿನ ಧರ್ಮ ಎಂಚಿನ ಅದು ನೇರ ಭಗವಂತಡ ಪಾತ್ರರಂದಿತ್ತೇರಿ. ಐಡ್ದು ಬೊಕ್ಕದ ನಮ್ಮ ಇತಿಹಾಸ ಪನ್ಪುಡು ಶ್ರೇಷ್ಠ ಜ್ಞಾನ ಬೊಕ್ಕ ನಿಗೂಢ ಜ್ಞಾನ. ಶ್ರೇಷ್ಠ ಜ್ಞಾನ ಏರಿಗಿಂದು ಕೇಂಡ ಅವೇ ಇತ್ತೆ ವಾ ರೀತಿಡು ಆಶೀರ್ವಚನ ಮಲ್ತೇರೆ ಅವು ಶ್ರೇಷ್ಠ ಜ್ಞಾನ ಅಕಲ ಅನುಷ್ಠಾನ ಅಕಲ ತತ್ವ ದಾಯಗನ ಮಕ್ಕಳಾಡಿದ ಅಕ್ಷತೆ ದೆಪ್ಪೋಡು ದಾಯಗನ ಮಕ್ಕಳಿಗೆ ಪಾದಗ ಅಡ್ಡಬೂರೋಡು ಕೇಂಡ ಅಕಲ ಪನ್ಪುನಂಚಿನ ಮನ್ಪುನಂಚಿನ ಆ ಸಾಧನೆ ಅಕಲ ಉಪ್ಪುನಂಚಿನ ಅನುಷ್ಠಾನ ಅಕಲ ಅಕ್ಷತೆ ಅಕಲ ಪಾದ ಮುಟ್ಟು ನಡೆದ ಅವರ ನಮಕ್ ಶ್ರೇಷ್ಠವಾಯಿನ ಪುಣ್ಯ ಬರ್ಪುಡು. ನನಂಜಾನ ಪನ್ಪುನೆ ಅಂದು ಕೇಂಡ ದೇವಂದ ಪಡ್ಪುಗು ಇತ್ತ ಸ್ವಾಮೀಜಿ ಪಂಡೇರು ಅಯೋಧ್ಯದ ವಿಷಯ ಯಾನ್ಲ ಪೋದು ಬತ್ತನೆ ನಡೆದ ಬೊಕ್ಕ ಗೋಪಾಲಣ್ಣ ಇಮಾಲ್ಡ್ ಪೋದು ಬತ್ತೇರಿ ಯಾನಂದೇಟೆ ಮಲ್ಲ ಉದ್ದದ ರೈಲ್ಡ್ ಪೋದು ಬತ್ತೀನಿ ಐಡದ ಬೊಕ್ಕ ಯಾನ ಪನ್ಪನ ಅಂದಾಂಡ ಗೋಪಾಲನ್ನಗಲ ಅಯೋಧ್ಯೆಡು ಬಾರಿ ಗೌರವತಿಕಡಿ ಎಂಚತಿಕೆನಿ ಗೋಪಾಲನ್ನೇ ಉಡುಪಿ ಮಠದ ಸ್ವಾಮೀಜಿ ನಕಲ್ನ ಸಂಪರ್ಕಡುಲಿ ಅಂಚಾದರೆ ಗೌರವತಿಕಿನಿ ಅಂಚೆನೆ ನಮ್ಮ ಒಂಜಿ ಮಠಾಧಿಪತಿ ನಕಲ್ನ ಸಂಪರ್ಕ ಓಲು ಉಲ್ಲನ ಒಂಜಿ ಮಠಾಧಿಪತಿ ನಕಲ್ ವಾ ಊರುಗು ಬರ್ಪೇರ ಒಂಜಿ ಮಠಾಧಿಪತಿ ನಕಲ್ನ ನೇತೃತ್ವಡು ಆ ದೇವಸ್ಥಾನ ಉಂಡ ಬಂದುಳೆ ದೇವಂದ ಪಡುಪುದಕಲು ಅನಂತಾನಂತ ಪುಣ್ಯಮಂತನಕಲು ಈ ಮಣ್ಣದ ಈ ದೇವಂದ ಪಡುಪುದ ಈ ದೇವಸ್ಥಾನದಕಲು ಮೂಲ ಸೇವೆ ಮಲ್ಪೋಡಲ್ಲ ಆತೇ ಭಾಗ್ಯ ಬೋರ್ಡು ಸ್ವಾಮೀಜಿನ ಆಶೀರ್ವಚನ ಕೇನ್ನಗ ಉಡಲು ದಿಂಜಿದು ಬತ್ತಂಡು ಸ್ವಾಮೀಜಿ ದಾಯನ ಪಂಡ ರಾಷ್ಟ್ರ ಎಂಚ ಕಟ್ಟೋಡು ಎಂಚ ರಾಷ್ಟ್ರ ನಮ್ಮ ಕಟ್ಟಂಡ ನಮ್ಮ ದೇವಸ್ಥಾನ ಒರಿವು ವಾ ಮಠ ಒರಿವು ವಾ ಹಿಂದುತ್ವ ಒರಿವು ವಾ ಧರ್ಮ ಒರಿವು ಒಂದು ಬಾರಿ ಪೊರ್ಲುಡೆ ಒಂಜಿ ಗೌಪ್ಯವಾದ ಪಂಡದ ತೋಜಾಯರು ಬಂದುಳೆ ಅಂಚಾದ ಸ್ವಾಮೀಜಿಯನ ದಿಂಜ ಪಾತ್ರ ರೆಪೋಪುಜಿ ದಾದಾ ಅಂದು ಕೇಂಡ ಆರು ಪನ್ನ ಒಂಜಿ ಪಾತ್ರನು ಯಾನ್ಲ ಪನೋಡಾಪುಡು ಇನಿ ಮೂಲು ಶರಣನ್ನೇ ಉಳ್ಳೇರಿ ವಿಶ್ವೊಂದು ಪರಿಷತ್ ಗೋಪಾಲನ್ನೇ ಉಳ್ಳೇರಿ ಬಂದುಳೆ ವಾ ದೇವಸ್ಥಾನ ಒರಿಯೋಡಾಂಡಲ ವಾ ಮಠ ಒರಿಯೋಡಾಂಡಲ ವಾ ಧಾರ್ಮಿಕತೆ ಒರಿಯೋಡಾಂಡಲ ವಾ ಧರ್ಮ ಒರಿಯೋಡಾಂಡಲ ನಮ್ಮ ದೇಶ ಒರಿಯೋಡು ನಮ್ಮ ದೇಶ ಸುಭದ್ರವಾದ ಪೋಡು ಆ ದೇಶ ಸುಭದ್ರವಾದ ಪೊಂಡ ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಾಂ ಸುಜಾಮ್ಯಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಎಂದು ಪಂತೇರಿ ಇನಿ ಒಂಜಿ ಸಾಧುವಾದ ನಿತ್ಯ ನಿರಂತರವಾದ ರಾಷ್ಟ್ರದ ಬಗ್ಗೆ ಚಿಂತನೆ ಮಲ್ಪುನ ಇಡೀ ದಿನದ 24 ಗಂಟೆಲ ರಾಷ್ಟ್ರಗೂ
ದೇಶಗೂ ಪಡಾದು ತನ್ನನ್ನು ಬೆನುಪುನಂಚಿನ ಒಂಜಿ ಶ್ರೇಷ್ಠ ಒಂಜಿ ರಾಜೆ ನಮ್ಮ ದೇಶನ ಆಲಿ ಒಂದುಳ್ಳೇರಿ. ಆ ರಾಜನ ನನ್ನ ಪಂಡರು ಸ್ವಾಮೀಜಿ ನನ್ನ 10 ವರ್ಷ ಅಂಚಿನ ಒಂಜಿ ಸುಭದ್ರ ಮನ್ಪುನಂಚಿನ ಶಕ್ತಿ ನಂಗೆ ಭಗವಂತೆ ಕೊರಡು. ಈ ಸಂದೇಶ ದೇವಂದ ಪಡಪದ ಪುಣ್ಯಭೂಮಿ, ದೇವಭೂಮಿ, ತಪೋಭೂಮಿ, ತ್ಯಾಗಭೂಮಿ, ಧರ್ಮಭೂಮಿ ಆಯ್ನಂಚಿನ ದೇವಂದ ಪಡ್ಪುಡ್ದು ಬ್ರಹ್ಮಕಲಸ ಸಂದರ್ಭಡು ಇಡೀ ನಮ್ಮ ದೇಶಗೂ ಪಾಡು ಎಂದು ಪನ್ನೊಂದು ರಾಮದೇವರ ನಡೆ ಪೋಂಡ ಬಂದುಳೆ ಒಂಜೊಂಜಿ ದೇವಸ್ಥಾನಕ್ಕೆ ಬಂದೊಂಜಿ ಅನುಭವ ಪಡು. ಇನಿ ಅಯೋಧ್ಯೆಗೆ ಪೋಯಿನಂಚಿನ ಎಂಕಿಲಿಗೆ ಹಿಡಿದ ಬಕ್ಕ ನನ್ನ ಗೋಪಾಲನ್ನೇ ಪಣವೇರಿ ಅವಳು ఆయన ಅನುಭವಿಂಚಿನ ಅಂದು ಕೇಂಡ ಅಯೋಧ್ಯೆಗೆ ಪೋದು ಎತ್ತಿ ನಡೆದ ಬುಕ್ಕ ಅವಳು ಆಪುನಂಚಿನ ಅನುಭವ ನಮಕ್ ಆಧ್ಯಾತ್ಮಿಕ ಚಿಂತನೆ ಇತ್ತನಕ ಆಪುನಂಚಿನ ಅನುಭವ ಆ ಧರ್ಮಭೂಮಿದ ದೇವಭೂಮಿದ ಆ ರಾಮನ ಜಾಗಡ ಆಪುನಂಚಿನ ಅನುಭವದಾದ ಅಂದು ಕೇಂಡ ಇಡೀ ನಮಕ್ ಮಾಂತಲ ಮರಪುಂಡ ಅಲ್ಪ ಪೋಯಿ ಬುಕ್ಕ ಮಾತ ಮರದ ದಾದನ ಒಂಜಿ ದೇವಲೋಕಡು ಉಲ್ಲ ಅಂತ ಪನ್ಪನ ಅನುಭವ ಆಪುಂಡು ಅಲ್ಪ ಬರ್ಪುನಂಚಿನ ರಾಗಿ ಉಪ್ಪು ಅವಳು ಗೋಧಿ ಉಪ್ಪು ಆ ಮಣ್ಣು ಉಪ್ಪು ಐನು ತೂನಗನೆ ನಂಗೆ ಅದ್ಭುತ ಆಪುಂಡು ದಾಯಂದು ಪಂಡ ವಾ ಜಾಗೆಡು ಒಂಜಿ ನೀರಿತ್ತುಂಡಲ್ಲ ಮಣ್ಣಿನ ದೊಂಕನ ನಮ್ಮ ಪಾದ ಅಡಿಕೆ ಪೋಪುಂಡು ಅಂಚಿನಲ್ಪ ನಮ್ಮ ಆ ಸರಯು ನದಿಟ್ಟು ಜತ್ತುಂಡಲ್ಲ ನಮ್ಮ ಪಾದ ಒಂಜಿ ಚೂರು ತಾರಂದೆ ಒಂದು ಉಪ್ಪುಂಡು ಐತ ಒಟ್ಟಿಗೆ ಅವಳು ಬರ್ಪನಂಚಿನ ಗೋಧಿದ ಕುರಳಿ ಅವಳು ಬರ್ಪನಂಚಿನ ರಾಗಿ ಆ ಮಣ್ಣು ಬರ್ಪನಂಚಿನ ಫಲ ಅಂಚಿನ ಯಾನು ಪೋಯಿನ ದಿನ ತಾನಿಗೆ 8 ಲಕ್ಷ ಜನ ಇತ್ತರಿಗೆ ಗೋಪಾಲ ನಂಗೆ ಗೊತ್ತು ಜೀರು ಪೋಯಿ ನಾನು ಏತು ಜನ ಇತ್ತೇರಿಂದು ಆಂಡಲ್ಲ ಆ ಭಗವಂತನು ಕೇವಲ 25 ನಿಮಿಷಡು ಭಗವಂತನ ತುಯರ ಆಪುಂಡು ಅವಳು ನಮಕ್ ಆಪುನಂಚಿನ ತನ್ಮಯತೆ ಇಂದಿನ ಯಾನು ದಾಯಕೇಂಡ ಎಂದು ಕೇಂಡ ಇನ್ನು ಅನೇಕ ಜನ ಪನ್ಪೇರಿ ಪಂಡ್ರೆ ನಮ್ಮ ಕೇಂಡ ರಾಮೇಂದ್ರ ಪಂಡ ಅಯೋಧ್ಯೆ ಪಂಡ ದಾನಾಥ ವಿಶೇಷ మన ಕೇಂಡ ನಮ್ಮ ಮಾಂತ ಅಂಚಾದೆ ಈ ದೇವಂದ ಪಡುಪು ಬನ್ನಗಲ ಸ್ವಾಮೀಜಿ ಈ ದೇವಂದ ಪಡುಪು ಎದುರುಡು ತೂನಗಲ ಅಯೋಧ್ಯದ ನೆನಪಾಪುಂಡು ಸ್ವಾಮೀಜಿ ದಾಯಿ ಗೊತ್ತುಂಡೆ ಅಯೋಧ್ಯದ ಎದುರುಡ್ಲ ಆ ವಿಶಾಲವಾಯಿ ನಂಚಿನ ಒಂಜಿ ಜಾಗೆ ಉಂಡು ಬೋಡ್ತನಾಥ ಲಕ್ಷೋಪಲಕ್ಷ ಜನ ಪೋಯರ ಆಪುಂಡು ಅಂಚಾದೆ ಅಯೋಧ್ಯದ ರಾಮೆ ಅವಳು ಪ್ರತಿಷ್ಠಾಯಿ ಬೊಕ್ಕ ದೇವಂದ ಪಡುಪುದ ರಡ್ನೆ ಬ್ರಹ್ಮಕಲಶ ಅಯೋಧ್ಯೆಡು ಪೇಜಾವರ ಶ್ರೀಗುಲ್ಲ ಅನೇಕ ಮಠಾಧಿಪತಿನಗುಲ್ಲ ಬೋಡ್ತನಾಥ್ ಆ ಭಗವಂತಗೆ ಹೋರಾಟ ಮಲ್ತೇರಿ 500 ವರ್ಷ ಸಾವಿರ ಜನ ಪ್ರಾಣ ತ್ಯಾಗ ಮಲ್ತೇರಿ 500 ವರ್ಷ ಹೋರಾಟ ಮಲ್ತೇರಿ ಈ ದೇವಂದ ಪಡುಪುಳ ಶಾಶ್ವತವಾದ ಒರಿಯೋಡು ನಾಡ ದೇಶ ಸುಭದ್ರತೆ ಆವಡು ಪರಮ ಪೂಜ್ಯನ ಆಶೀರ್ವಾದ ಸದಾಕಾಲ ಉಪ್ಪಡನೆ ಪನ್ನೊಂದು ಎನ್ನ ಪಾತ್ರ ವಿರಾಮನ ಕೊರ್ಪೆ. ಜೈ ಶ್ರೀರಾಮ್. ದೇವಂದ ಪಡುಪು ಅಂದ ತಕ್ಷಣ ಭಾಳ ಚೆನ್ನಾಗಿ ಈಗ ಮಾತಾಡಬೇಕಾದ್ರೆ ಹೇಳಿದರು. ಅಯೋಧ್ಯೆಯ ಆ ಪವಿತ್ರವಾದಂಥ ಶ್ರೀರಾಮನ ಜನ್ಮಭೂಮಿಯ ಥರ ಇಲ್ಲಿನೂ ಒಂದು ಪವಿತ್ರವಾದಂಥ ಇದು ಕ್ಷೇತ್ರ. ಈ ಕ್ಷೇತ್ರದಲ್ಲಿ 100 ವರ್ಷಗಳ ಕಾಲ ಮಧ್ವಾಚಾರ್ಯರು ಬಂದು ನೆಲೆ ಊರಿದಂತಹ ಇಲ್ಲಿ ಈ ಪುಣ್ಯವಾದಂತಹ ಈ ಸಾನ್ನಿಧ್ಯದಲ್ಲಿ ಇವತ್ತು ಮಹಾವಿಷ್ಣುವಿಗೆ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಇವತ್ತು ಆಗ್ತಾ ಇದೆ. ಬಂಧುಗಳೇ, ಪರಮ ಪೂಜ್ಯ ಉಡುಪಿ ಮಠದ ಶ್ರೀಗಳು ಇಲ್ಲಿದ್ದಾರೆ. ಹೊರಗಡೆ ದೇವರಿಗೆ ರಂಗಪೂಜೆಯ ಕಾರ್ಯಕ್ರಮವೂ ಆಗ್ತಾ ಇದೆ. ಬಹುಶಃ ಜಗತ್ತಿಗೆ ಮಾರ್ಗದರ್ಶನ ಮಾಡಿದಂತಹ ಶ್ರೀಕೃಷ್ಣ ಪರಮಾತ್ಮನ ಆ ಭವ್ಯವಾದಂಥ ಪುಣ್ಯವಾದಂಥ ಉಡುಪಿಯ ಮಠದಲ್ಲಿ ಪರಮ ಪೂಜ್ಯ ಶ್ರೀಗಳು ಸಾವಿರಾರು ವರ್ಷಗಳ ಕಾಲ ಇವತ್ತು ಇಡೀ ನಮ್ಮ ಈ ಕರಾವಳಿಯಲ್ಲಿ ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ಉಳಿದಿದ್ದರೆ ಆ ಪೂಜ್ಯ ಸ್ವಾಮೀಜಿಗಳು ಮಾಡಿದಂತಹ ತಪಸ್ಸಿನ ಫಲ. ಹಾಗಾಗಿ ಆ ಶ್ರೇಷ್ಠವಾದಂಥ ಸಂಸ್ಕೃತಿ ಸಂಪ್ರದಾಯಗಳನ್ನೆಲ್ಲ ಉಳಿಸುವುದು ನಮ್ಮೆಲ್ಲರ ಇವತ್ತು ಕರ್ತವ್ಯವಾಗಿದೆ. ಅದಕ್ಕೋಸ್ಕರ ಈ ರೀತಿಯ ಬ್ರಹ್ಮಕಲಶೋತ್ಸವ, ಈ ರೀತಿಯ ಬೇರೆ ಬೇರೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಇಂಥ ಸಭಾ ವೇದಿಕೆಯಲ್ಲಿ ಪೂಜ್ಯ ಶ್ರೀಗಳ ಮಾರ್ಗದರ್ಶನದೊಂದಿಗೆ ಇವತ್ತು ಕಾರ್ಯಕ್ರಮಗಳು ನಡೀತಾ ಇದೆ. ಬಹುಶಃ ಆ ಕಾರಣದಿಂದಾಗಿ ಏನೋ ಇವತ್ತು ಒಂದು ದೊಡ್ಡದಾದಂಥ ಬದಲಾವಣೆ ಇವತ್ತು ನಮ್ಮ ದೇಶದಲ್ಲಿ ಆಗ್ತಾ ಇದೆ. ಬಹುಶಃ ಯಾವ ಜಗತ್ತಿನ ದೊಡ್ಡ ದೊಡ್ಡ ದೇಶಗಳು ಯಾವ ದೇಶವನ್ನು ಅದು ಬಡತನದ ದೇಶ, ಆ ದೇಶಕ್ಕೆ ಶಕ್ತಿ ಇಲ್ಲ, ಆ ದೇಶಕ್ಕೆ ಸಾಮರ್ಥ್ಯ ಇಲ್ಲ, ಆ ದೇಶಕ್ಕೆ ತಾಕತ್ತಿಲ್ಲ ಎಂಬಂಥ ಜಗತ್ತಿನ ದೊಡ್ಡ ದೊಡ್ಡ ರಾಷ್ಟ್ರಗಳು ಇವತ್ತು ಭಾರತ ಅಂತ ಹೇಳಲಿಕ್ಕೆ ಪ್ರಾರಂಭ ಆಗಿದೆ. ಯಾವ ಸನಾತನ ಕಾಲವಾದಂಥದಿಂದ ಬಂದಂಥ ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆಯನ್ನು ಜಗತ್ತಿನ ಯಾವ ದೇಶಗಳು ಒಪ್ಪಿಕೊಳ್ಳುತ್ತಿಲ್ಲದಿದ್ದರೂ ಇವತ್ತು ಆ ದೇಶಗಳು ನಮ್ಮನ್ನು ಒಪ್ಪಿಕೊಳ್ತಾ ಇದೆ.
ಹಾಗಾಗಿ ಆ ಶ್ರೇಷ್ಠವಾದಂಥ ಪರಂಪರೆ, ಆ ಶ್ರೇಷ್ಠವಾದಂಥ ಸಂಸ್ಕೃತಿ ಇವತ್ತು ಜಗತ್ತಿಗೆ ನಾವು ಮಾರ್ಗದರ್ಶನ ಮಾಡಿದಂತಹ ನಮ್ಮ ಧರ್ಮ, ಅದು ಏಕೈಕ ಧರ್ಮ, ಹಿಂದೂ ಧರ್ಮ. ಭಾಳ ಸುಂದರವಾಗಿ ಭಗವದ್ಗೀತೆ ಒಂದು ಶ್ಲೋಕವನ್ನು ಹೇಳಿದರು. ಮೊನ್ನೆ ನಾನು ಒಂದು ವಾಟ್ಸಪ್ಪಲ್ಲಿ ಒಬ್ಬ ಚಿಕ್ಕ ಹುಡುಗನ ಹತ್ರ ಒಂದು ಟಿ ವಿ ಶೋ ಅಲ್ಲಿ ಪ್ರಶ್ನೆ ಕೇಳಬೇಕಾದ್ರೆ ಆ ಹುಡುಗನ ಹತ್ರ ಭಗವದ್ಗೀತೆ ಬಗ್ಗೆ ಹುಡುಗ ಮಾತಾಡ್ತಾನೆ. 4 ವರ್ಷದ ಪುಟ್ಟ ಬಾಲಕ. ಆ ಬಾಲಕನ ಹತ್ರ ಕೇಳ್ತಾರೆ ಭಗವದ್ಗೀತೆ ಅಂದರೆ ಏನು ಅಂತೇಳಿ. ಆ ಬಾಲಕ ಮಾತಾಡಬೇಕಾದ್ರೆ ಹಿಂದಿಯಲ್ಲಿ ಉತ್ತರ ಕೊಡ್ತಾನೆ. ನಾವು ಮಾರ್ಕೆಟ್ಗೆ ಹೋಗಬೇಕಾದ್ರೆ ನಾವು ಈ ಆಟದ ಸಾಮಾನು ಸಿಗುತ್ತೆ, ಟಾಯ್ಸ್. ಆ ಆಟದ ಸಾಮಾನು ತೆಗೆದುಕೊಳ್ಬೇಕಾದ್ರೆ ಅದರ ಜೊತೆ ಒಂದು ಮ್ಯಾನ್ಯುವಲ್ ಇರುತ್ತೆ, ಒಂದು ಪುಸ್ತಕ, ಕೈಪಿಡಿ. ಆ ಪುಸ್ತಕದಲ್ಲಿ ಆ ಟಾಯ್ಸನ್ನು ಹೇಗೆ ಉಪಯೋಗ ಮಾಡಬೇಕು ಅಂತೇಳಿ ಅದರಲ್ಲಿ ಸ್ಪಷ್ಟವಾಗಿ ಹೇಳಿಕೊಡ್ತಾರೆ. ಅದು ಇಂಗ್ಲೀಷಲ್ಲಿ ಇರ್ಬೋದು, ಹಿಂದಿಯಲ್ಲಿ ಇರ್ಬೋದು, ಕನ್ನಡದಲ್ಲಿ. ಆಗ ಬಾಲಕ ಹೇಳ್ತಾನೆ, ಹೇಗೆ ಒಂದು ಟಾಯ್ಸನ್ನು ತೆಗೆದುಕೊಳ್ಬೇಕಾದ್ರೆ, ಆಟದ ಸಾಮಾನು ತೆಗೆದುಕೊಳ್ಬೇಕಾದ್ರೆ ಹೇಗೆ ನಮಗೊಂದು ಮ್ಯಾನ್ಯುವಲನ್ನು ಕೊಡ್ತಾರೆ, ಅದೇ ರೀತಿ ನಾವು ಹೇಗೆ ಜೀವನ ಮಾಡಬೇಕು ಅಂತೇಳಿ ಗೊತ್ತಾಗಬೇಕಾದ್ರೆ ಭಗವದ್ಗೀತೆಯನ್ನು ಓದಬೇಕು. ಅದನ್ನು ಓದಿದರೆ ನಾವು ಯಾವ ರೀತಿ ಜೀವನ ಮಾಡಬೇಕು ಅಂತ ನಮಗೆ ಭಗವದ್ಗೀತೆ ಹೇಳಿಕೊಡುತ್ತೆ ಅಂತೇಳಿ ಒಂದು 4 ವರ್ಷದ ಪುಟ್ಟ ಬಾಲಕ ಹೇಳ್ತಾನೆ. ಅಂದರೆ ಈ ರೀತಿ ಇವತ್ತು ಜಗತ್ತಲ್ಲಿ ಒಂದು ದೊಡ್ಡದಾದಂಥ ಬದಲಾವಣೆಗಳು ಆಗ್ತಾ ಇದೆ. ಯಾವ ಜನ ಧರ್ಮ, ನಮ್ಮ ದೇವಸ್ಥಾನ, ನಮ್ಮ ಸಂಸ್ಕೃತಿ ಅಂತೇಳಿ ಪ್ರಶ್ನೆ ಮಾಡ್ತಾ ಇದ್ರು, ಪ್ರಶ್ನೆ ಮಾಡುವವರು ಇದ್ದಾರೆ. ಆದರೆ ಅದಕ್ಕಿಂತ ಹೆಚ್ಚು ಜನ ಇವತ್ತು ನಮಗೆ ದೇವಸ್ಥಾನ ಬೇಕು, ನಮ್ಮ ಧರ್ಮ ಉಳಿಬೇಕು, ನಮ್ಮ ಸಂಸ್ಕೃತಿ ಉಳಿಬೇಕು ಅಂತೇಳಿ ಹೆಚ್ಚು ಜನ ಮಾತಾಡುವವರು ಇದ್ದಾರೆ. ಆ ನಮ್ಮ ಪರಂಪರೆ, ನಮ್ಮ ಸಂಪ್ರದಾಯವನ್ನು ಆಚರಣೆ ಮಾಡುವಂಥ ಸಂಖ್ಯೆಗಳು ಇವತ್ತು ಹೆಚ್ಚು ಆಗ್ತಾ ಇದೆ. ಹಾಗಾಗಿ ಇದೊಂದು ದೊಡ್ಡದಾದಂಥ ಬದಲಾವಣೆ ಇವತ್ತು ನಮ್ಮ ದೇಶದಲ್ಲಿ ಆಗ್ತಾ ಇದೆ. ಸರಿ ಇದೆ, ಒಂದು ಕಡೆ ನಮ್ಮನ್ನು ವಿರೋಧ ಮಾಡುವುದು, ಒಂದು ಕಡೆ ನಮ್ಮ ಹಿಂದೂ ಸಮಾಜವನ್ನು ನಾಶ ಮಾಡುವಂಥ ಒಂದು ಪ್ರಯತ್ನ, ನಮ್ಮ ಸಂಸ್ಕೃತಿಯನ್ನು ನಾಶ ಮಾಡುವಂಥ ಪ್ರಯತ್ನ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಇವತ್ತು ಮಕ್ಕಳಿಗೆ ಈ ಸಂಸ್ಕೃತಿಯನ್ನು ಕಲಿಸಿಕೊಡುವಂಥ, ಸಂಸ್ಕಾರವನ್ನು ಕಲಿಸಿಕೊಡುವಂಥ ಕೆಲಸಗಳು ಇವತ್ತು ನಿರಂತರವಾಗಿ ಪೂಜ್ಯ ಸ್ವಾಮೀಜಿಗಳ ಮುಖಾಂತರ, ಇವತ್ತು ಧಾರ್ಮಿಕ ಕ್ಷೇತ್ರಗಳ ಮುಖಾಂತರ, ನಮ್ಮ ಧಾರ್ಮಿಕ ಕೇಂದ್ರಗಳ ಮುಖಾಂತರ ಇವತ್ತು ಆಗ್ತಾ ಇದೆ. ಇದನ್ನು ಹೇಳಿಕೆ ತುಂಬ ಸಂತೋಷ ಆಗ್ತಾ ಇದೆ. ನಾವೆಲ್ಲರೂ ಇವತ್ತು ಜಗತ್ತಿನ ಎಲ್ಲ ಜನ ಇವತ್ತು ನಮ್ಮ ಹಿಂದೂ ಸಮಾಜವನ್ನು ನೋಡ್ತಾ ಇದ್ದಾರೆ. ಈ ಹಿಂದೂ ಸಮಾಜ ಉಳಿದ್ರೇ ಪ್ರಪಂಚ ಉಳಿತದೆ ಎಂಬಂಥ ಭಾವ ಇವತ್ತು ಜಗತ್ತಲ್ಲಿ ಇವತ್ತು ಆಗ್ತಾ ಇದೆ. ನಿನ್ನೆ ಟಿ ವಿಯಲ್ಲಿ ನಾವು ನೋಡಿದ್ವಿ, ರಷ್ಯಾದಲ್ಲಿ ಒಂದು ಕಡೆ ಬಾಂಬ್ ಬ್ಲಾಸ್ಟ್ ಆಗಿ ಹತ್ತಿರ 200 ಜನ ಸತ್ತಿದ್ದಾರೆ. ಬಹುಶಃ ಇಂಥ ಒಂದು ವಾತಾವರಣ ಸುಮಾರು 15-20 ವರ್ಷಗಳ ಹಿಂದೆ ನಮ್ಮ ದೇಶದಲ್ಲಿ ಆಗ್ತಾ ಇತ್ತು. ಅಲ್ಲಿ ಈ ರೀತಿಯ ಘಟನೆಗಳು ಆಗ್ತಾ ಇತ್ತು. ಆದರೆ ಯಾವಾಗ ಈ ದೇಶದಲ್ಲಿ ಹಿಂದೂಗಳು ಜಾಗೃತರಾದರು, ಯಾವಾಗ ಈ ದೇಶದಲ್ಲಿ ಹಿಂದೂಗಳು ಒಟ್ಟಾಗಿ ಯೋಚನೆ ಮಾಡಿದರು, ಈ ರೀತಿಯ ಘಟನೆಗಳು ಆಗಬಾರ್ದು, ಅದಕ್ಕೋಸ್ಕರ ನಾವೆಲ್ಲರೂ ಒಟ್ಟಾಗಬೇಕು, ಯೋಚನೆ ಮಾಡಬೇಕೆಂಬಂಥ ಭಾವನೆ ಬಂದುಬಿಟ್ಟಿದೆ. ಆ ಕಾರಣದಿಂದಾಗಿ ಕಳೆದ 10 ವರ್ಷಗಳಿಂದ ಇವತ್ತು ನಿಮ್ಮ ದೇಶದಲ್ಲಿ ಒಂದು ದೊಡ್ಡದಾದಂಥ ಬದಲಾವಣೆ ಇವತ್ತು ಆಗ್ತಾ ಇದೆ. ಜನ ಅಲ್ಲಿ ಜಾಗೃತಿಗೊಂಡಿದ್ದಾರೆ. ಈ ಕಾರಣದಿಂದಾಗಿ ಆ ಶ್ರೇಷ್ಠವಾದಂಥ ಸಂಸ್ಕೃತಿ ಸಂಪ್ರದಾಯವನ್ನು ಉಳಿಸುವಂಥ ಕೆಲಸ ಅದು ನಮ್ಮದೆಲ್ಲರದು ಕೂಡ ಆಗಬೇಕಾಗಿದೆ. ಕಡೆಯದಾಗಿ ಒಂದು ಮಾತನ್ನು ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತೀನಿ, ಸಮಯ ಇಲ್ಲ. ಮುಂದಿನ ಏಪ್ರಿಲ್ ಮೇಯಲ್ಲಿ ಈ ದೇಶದಲ್ಲಿ ದೊಡ್ಡದಾದಂಥ ಚುನಾವಣೆ ಇವತ್ತು ನಡೀಲಿಕ್ಕಿದೆ. ಚುನಾವಣೆಯಲ್ಲಿ ಸಹಜವಾಗಿ ನಾವೆಲ್ಲರೂ ಹೋಗಿ ವೋಟ್ ಹಾಕಬೇಕಾಗಿದೆ. ನಾನು ಕೇವಲ ಇಲ್ಲಿ ಕುತ್ಕೊಂಡವರಿಗೆ ಮಾತ್ರ ಹೇಳ್ತಾ ಇಲ್ಲ, ಇಲ್ಲಿ ಲೈವ್ ಆಗಿ ಇವತ್ತು ಟಿ ವಿಯಲ್ಲಿ ಕೂಡ ಇದು ನಮ್ಮ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಹಾಗಾಗಿ ನಾನು ಈ ವೇದಿಕೆಯಲ್ಲಿ, ಎಲ್ಲ ಧಾರ್ಮಿಕ ವೇದಿಕೆಯಲ್ಲಿ ನಾನು ಎಲ್ಲರ ಹತ್ರ ವಿನಂತಿಯನ್ನು ಮಾಡ್ತಾ ಇದ್ದೀನಿ, ನಾವೆಲ್ಲರೂ ಹೋಗಿ ವೋಟ್ಗಳನ್ನು ಹಾಕಬೇಕಾಗಿದೆ. ಇವತ್ತು ಇಡೀ ದೇಶದಲ್ಲಿ ಎಲ್ಲ ಹಿಂದೂಗಳು ಹೋಗಿ ವೋಟ್ ಹಾಕಿದರೆ, ಚುನಾವಣೆಯಲ್ಲಿ ವೋಟ್ ಹಾಕಿದರೆ ಬಹುಶಃ ನಾವೇನು ಯೋಚನೆ ಮಾಡ್ತಾ ಇದ್ದೀವಿ ಅದೆಲ್ಲವೂ ಕನಸುಗಳು ನನಸಾಗುವಂಥ ಸಾಧ್ಯತೆ ಇದೆ. ಆದರೆ ನಾವು ಎಲ್ಲರೂ ವೋಟ್ ಹಾಕಲ್ಲ. ಅದಕ್ಕೋಸ್ಕರ ಪ್ರತಿಯೊಂದು ಮನೆಯಿಂದ ಎಲ್ಲ ಹಿಂದೂಗಳು ಯಾರಿಗೆಲ್ಲ ವೋಟ್ ಹಾಕಲಿಕ್ಕೆ ಅವಕಾಶ ಇದೆ ಅವರು ಎಲ್ಲರೂ ಬಂದು ವೋಟನ್ನು ಹಾಕಬೇಕು. 100% 100 ನಮ್ಮ ವೋಟುಗಳು ಇವತ್ತು ಚಲಾವಣೆಗೊಳ್ಬೇಕು. ಇನ್ನು ಎರಡನೇದು, ಯಾರಿಗೆ ವೋಟ್ ಹಾಕಬೇಕು ಅದನ್ನು ನಾವು ಕೂಡ ಇವತ್ತು ಹಿಂದೂ ಸಮಾಜ ಯೋಚನೆ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಯಾರು ನಮ್ಮ ದೇಶದ ಪರವಾಗಿ ಕೆಲಸ ಮಾಡ್ತಾರೆ, ಯಾರು ನಮ್ಮ ರಾಷ್ಟ್ರದ ಪರವಾಗಿ ಯೋಚನೆ ಮಾಡ್ತಾರೆ
ಯಾರು ಹಿಂದೂಗಳ ಪರವಾಗಿ ಯೋಚನೆ ಮಾಡ್ತಾರೆ, ಯಾವ ನಮ್ಮ ಸಂಸ್ಕೃತಿ, ಯಾವ ನಮ್ಮ ಸಂಪ್ರದಾಯ, ಯಾವ ನಮ್ಮ ಧರ್ಮ ಇದು ಶಾಶ್ವತವಾಗಿ ಉಳಿಬೇಕು ಎಂದು ಯಾರು ಯೋಚನೆ ಮಾಡ್ತಾರೆ, ಯಾರು ನಾವು ಪೂಜೆ ಮಾಡುವಂಥ ಗೋವನ್ನು ಉಳಿಸ್ತಾರೆ, ಯಾರು ನಮ್ಮ ತಾಯಂದಿರ ರಕ್ಷಣೆ ಮಾಡ್ತಾರೆ, ಯಾವ ನಮ್ಮ ಶ್ರದ್ಧಾ ಕೇಂದ್ರಗಳು, ಧಾರ್ಮಿಕ ಕ್ಷೇತ್ರಗಳು, ದೇವಸ್ಥಾನಗಳು, ಮಠ ಮಂದಿರಗಳಿದೆ, ಅದರ ರಕ್ಷಣೆಯನ್ನು ಯಾವ ಸರ್ಕಾರ ಮಾಡುತ್ತೆ, ಅಂಥವರಿಗೆ ಹೋಗಿ ನಾವು ಇವತ್ತು ಓಟನ್ನು ಹಾಕಬೇಕಾಗಿದೆ. ಆ ದೃಷ್ಟಿಯಿಂದ ಮುಂದಿನ ಚುನಾವಣೆಯಲ್ಲಿ ಆ ಕೆಲಸವನ್ನು ನಾವೆಲ್ಲರೂ ಮಾಡೋಣ. ನಾವು ಮಾತ್ರ ಅಲ್ಲ, ನಮ್ಮ ಕುಟುಂಬ, ನಮ್ಮ ಸ್ನೇಹಿತರು, ನಮ್ಮ ಅಕ್ಕಪಕ್ಕದವರು, ನಮ್ಮ ಊರಿನ, ನಮ್ಮ ಗ್ರಾಮದವರಿಗೆ ಎಲ್ಲರಿಗೂ ಈ ಸಂದೇಶವನ್ನು ಕೊಡುವುದರ ಮುಖಾಂತರ 100ಕ್ಕೆ 100% ಹಿಂದೂಗಳು ಹೋಗಿ ಚುನಾವಣೆಯಲ್ಲಿ ಮತ ಹಾಕುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಇದೆಲ್ಲೂ ನಮ್ಮ ಕರ್ತವ್ಯ ಅಂತ ನಾನು ಹೇಳಿ ನನಗೆ ಮಾತನಾಡಲು ಅವಕಾಶ ಕೊಟ್ಟದಕ್ಕೆ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ವಿಷ್ಣು ಮಂಗಲಂ ಮಧುಸೂದನ ಮಂಗಲಂ ಪುಂಡರೀಕಾಕ್ಷ ತನಯಂ ಶ್ರೀಹರಿ. ಲೋಕಕ್ಕೆಲ್ಲ ಮಂಗಳವನ್ನುಂಟು ಮಾಡುವಂತಹ ಶ್ರೀ ವಿಷ್ಣುಮೂರ್ತಿ ದೇವರಿಗೆ ವಂದಿಸುತ್ತಾ, ನಾವು ಎದುರಿಗೆ ನೋಡ್ತಾ ಇದ್ದೇವೆ ರಾಜಮಾನನಾದಂಥ ಶ್ರೀರಾಮಚಂದ್ರನ ಜೊತೆಗೆ ಹನುಮಂತನ ಚಿತ್ರಣವನ್ನು ನೋಡುತ್ತೇನೆ. ನೋಡಿದಾಗ ಒಂದು ಮಾತು ನೆನಪಿಗೆ ಬರ್ತದೆ, ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲ್ಯಂ ಬಾಷ್ಪಾವಾರಿ ಪರಿಪೂರ್ಣ ಲೋಚನಂ ಮಾರುತಿಂ ನಮತ ರಾಕ್ಷಸಂತಕಂ. ಎಲ್ಲಿ ಶ್ರೀರಾಮನ ನಾಮಸ್ಮರಣೆ ಆಗುತ್ತದೋ ಅಲ್ಲಿ ಶ್ರೀ ಹನುಮನು ಬಂದು ಕೈಜೋಡಿಸಿ ನಿಲ್ಲುತ್ತಾನೆ. ಹಾಗೆಯೇ ಶ್ರೀ ಹನುಮಂತನನ್ನು ಜ್ಞಾನಿಸಿದರೆ ಎಲ್ಲ ರಾಕ್ಷಸ ಗುಣಗಳು ನಾಶವಾಗುತ್ತವೆ ಎನ್ನುವಂಥ ಮಾತನ್ನು ನಾವು ಅರ್ತಿದ್ದೇವೆ. ಬಂಧುಗಳೇ, ಇವತ್ತಿನ ಈ ಬ್ರಹ್ಮಕಲಶೋತ್ಸವದ ಮುಸ್ಸಂಜೆಯ ಈ ವೇದಿಕೆಯಲ್ಲಿ ನಮಗೆಲ್ಲರಿಗೂ ಆಶೀರ್ವಚನವನ್ನು ನೀಡಿದಂತಹ ನಮ್ಮ ಧರ್ಮವನ್ನು ಬಹಳಷ್ಟು ಎತ್ತರಕ್ಕೆ ಕೊಂಡೋಗುವಂತಹ ಪಲಿಮಾರು ಮಠಾಧೀಶರೇ, ಹಾಗೆಯೇ ನಮಗೆಲ್ಲರಿಗೂ ಹಿತವಚನವನ್ನು ನೀಡಿ ತುರ್ತಾಗಿ ಹೋದಂತಹ ಮಹಾಲಕ್ಷ್ಮಿ ಕ್ಷೇತ್ರದ ಸ್ವಾಮೀಜಿಯವರೇ, ಬ್ರಹ್ಮಕಲಶೋತ್ಸವದ ಈ ಧಾರ್ಮಿಕ ವೇದಿಕೆಯನ್ನು ಅಲಂಕರಿಸಿದಂಥ ಎಲ್ಲ ಅತಿಥಿಗಣ್ಯರೇ, ಎದುರಿರುವಂಥ ಭಗವದ್ಭಕ್ತರೇ, ಹೌದು, ಖಂಡಿತವಾಗಿಯೂ ಋಷಿ ಮುನಿಗಳು, ನಮ್ಮ ಗುರುಗಳು, ನಮ್ಮ ಹಿರಿಯರುಗಳು ಪೂಜಿಸಿದಂತಹ ಈ ಮಣ್ಣಿನ ಹಳೆಯ ದೇವಾಲಯಗಳು ಬಹಳಷ್ಟು ಕಾರ್ಣಿಕವನ್ನು ಹೊಂದಿದಂಥ ಕ್ಷೇತ್ರಗಳಾಗಿರುತ್ತವೆ. ಅಂತಹ ಕ್ಷೇತ್ರಗಳು ಅಜೀರ್ಣವಾದಾಗ ಅಂತಹ ಕ್ಷೇತ್ರಗಳನ್ನು ಜೀರ್ಣೋದ್ಧಾರ ಮಾಡಿ ಪೂಜಾ ಪುರಸ್ಕಾರಗಳನ್ನು ನಡೆಸಲು ಯೋಗ್ಯವಾದಂತಹ ಆರಾಧನಾ ಕೇಂದ್ರವನ್ನಾಗಿ ನಾವು ಒಂದು ಹಳೆಯ ದೇವಸ್ಥಾನವನ್ನು ನೂತನವಾಗಿ ಕಟ್ಟಿದಾಗ ಖಂಡಿತವಾಗಿಯೂ 100 ಹೊಸ ದೇವಸ್ಥಾನಗಳನ್ನು ಕಟ್ಟಿದಂತಹ ಪುಣ್ಯ ಲಭಿಸ್ತದೆ ಅಂತ ಶಾಸ್ತ್ರವಚನ. ಖಂಡಿತವಾಗಿಯೂ ನಾವೆಲ್ಲರೂ ಅದಕ್ಕೆ ಪಾತ್ರರಾಗಿದ್ದೇವೆ ಎನ್ನುವುದಂತಹ ಮಾತನ್ನು ನಾನು ಹೇಳಬಯಸ್ತೇನೆ. ಬಂಧುಗಳೇ, ಭಗವಂತ ವ್ಯಾಪಿ ಎಲ್ಲ ಕಡೆಯಲ್ಲಿದ್ದಾರೆ. ಹಾಗಾದರೆ ನಾವು ಎಲ್ಲಿಯಾದರೂ ನಿಂತುಕೊಂಡು ದೇವರ ಪೂಜೆಯನ್ನು ಮಾಡ್ಬೋದಲ್ಲ, ಯಾಕೆ ಇಂತಹ ಆರಾಧನಾ ಕೇಂದ್ರಗಳು ಅಂತ ನಮ್ಮಲ್ಲಿ ಪ್ರಶ್ನೆ ಬರಬಹುದು. ಒಂದು ಉದಾಹರಣೆ ಹೇಳುವುದಾದರೆ, ಗಾಳಿ ಎಲ್ಲ ಕಡೆಯಲ್ಲಿ ಇರ್ತದೆ, ಆದರೆ ಅದರ ಅನುಭವವನ್ನು ಪಡೆಯಬೇಕಾದರೆ ನಾವು ಕೈಯಲ್ಲಿ ಬೀಸಣಿಗೆ ಹಿಡಿಬೇಕು, ಇಲ್ಲದ್ರೆ ಫ್ಯಾನ್ ಆಗಬೇಕು, ಆಗ ಮಾತ್ರ ನಮಗೆ ಗಾಳಿಯ ಅನುಭವ ಬರ್ತದೆ. ಅದೇ ರೀತಿ ದನದ ಇಡೀ ದೇಹದಲ್ಲಿ ಹಾಲು ಉತ್ಪಾದನೆಯಾದರೂ ಅದು ನಮಗೆ ಸಿಗಬೇಕಾದರೆ ಅದು ಸ್ತನದ ಮುಖೇನ ಮಾತ್ರ ಸಿಕ್ಕಾಗ ಅದು ಪವಿತ್ರತೆಯನ್ನು ಪಡೆಯುತ್ತದೆ. ಅದೇ ರೀತಿಯಾಗಿ ಭಗವಂತ ವಿಶ್ವವ್ಯಾಪಿಯಾಗಿದ್ದರೂ ನನ್ನಂತಹ ಸಾಮಾನ್ಯ ಜನರುಗಳಿಗೆ ಬೇಕಾದಂಥ ಇಷ್ಟಾರ್ಥಗಳನ್ನು ಪೂರೈಸಲು ಇಂತಹ ದೈವಸ್ಥಾನ ಅತೀ ಅಗತ್ಯ ಎನ್ನುವ ಮಾತನ್ನು ನಾನು ಈ ಹೊತ್ತಿನಲ್ಲಿ ಹೇಳಬಯಸ್ತೇನೆ. ಬಂಧುಗಳೇ, ಜೀವನ ಅಂದರೆ ಏನು? ಹುಟ್ಟು, ಸಾಧನೆ, ಸಾವು.
ಮತ್ತೆ ಹುಟ್ಟು, ಮತ್ತೆ ಅನೇಕ ಸಾಧನೆ, ಮತ್ತೆ ಸಾವು. ನಾವು ಒಬ್ಬ ಕೇಳ್ತಾನೆ, ಹಾಗಾದರೆ ಒಂದು ಜನ್ಮದಲ್ಲಿ ನಾವು ಮಾಡಿದಂಥ ಬಹಳಷ್ಟು ಸಾಧನೆಗಳು ಇನ್ನೊಂದು ಜನ್ಮಕ್ಕೆ ಸಿಗುವುದಿಲ್ಲವೋ? ಆಗ ಶ್ರೀಕೃಷ್ಣ ಪರಮಾತ್ಮ ಉತ್ತರಿಸ್ತಾರೆ, ನೀನು ಈ ಜನ್ಮದಲ್ಲಿ ಸಂಪಾದಿಸಿದಂಥ ಐಹಿಕ ಸಂಪತ್ತು, ಒಡವೆ, ಭೂಮಿ, ಧನ, ಧಾನ್ಯ ಇವುಗಳೆಲ್ಲವೂ ನಿನ್ನ ದೇಹಕ್ಕೆ ಸಂಬಂಧಪಟ್ಟದ್ದು. ಅದು ನಿನ್ನ ಆತ್ಮ ಈ ದೇಹವನ್ನು ಬಿಟ್ಟು ಹೋದ ಮೇಲೆ ಅದು ಇಲ್ಲಿಯೇ ನಿಲ್ಲುತ್ತದೆ. ಆದರೆ ನೀನು ಮಾಡಿದಂತಹ ಆಧ್ಯಾತ್ಮಿಕ ಸತ್ಕರ್ಮಗಳು, ಎಲ್ಲ ಪುಣ್ಯಗಳು, ಪಾಪಗಳು ನಿನ್ನ ಆತ್ಮಕ್ಕೆ ಸಂಬಂಧಪಟ್ಟದ್ದು. ಅದು ನಿನ್ನ ಪುನರ್ಜನ್ಮಕ್ಕೂ ಅವಲಂಬಿಸ್ತದೆ. ಆದ್ದರಿಂದ ನಾವು ಒಂದು ಜನ್ಮದಲ್ಲಿ ಎಲ್ಲಿ ಒಳ್ಳೆಯ ಆಧ್ಯಾತ್ಮಿಕ ಕರ್ತವ್ಯಗಳನ್ನು, ಕೆಲಸಗಳನ್ನು ಮಾಡಿದ್ದೇವೋ, ಇನ್ನೊಂದು ಜನ್ಮದಲ್ಲಿ ನಾವು ಎರಡನೇ ಮೆಟ್ಟಿಲಲ್ಲಿ, ಅಂದರೆ ಮುಂದಿನ ಹಂತದಲ್ಲಿ ಜನ್ಮವನ್ನು ಪಡೆಯುತ್ತೇವೆ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾರೆ. ಆದ್ದರಿಂದ ಬಂಧುಗಳೇ, ನಾವೆಲ್ಲರೂ ಭಗವಂತ ಕೊಟ್ಟಂತಹ ಈ ಸಾಧನ ಶರೀರದಿಂದ ಏನೆಲ್ಲ ಸಾಧನೆಗಳನ್ನು ಮಾಡಲಿಕ್ಕೆ ಆಗ್ತದೋ ಅಂತಹ ಸಾಧನೆಗಳನ್ನು ಮಾಡಬೇಕು. ಈಗ ಸ್ವಾಮೀಜಿಯವರು ನಮಗೆ ಹೇಳಿದರು, ಎಲ್ಲ ದಾನಗಳಲ್ಲಿ ಮತದಾನ ಬಹಳ ಶ್ರೇಷ್ಠವಾದದ್ದು ಅಂತ. ಸತ್ಯ, ಖಂಡಿತ ನಮಗೆಲ್ಲರಿಗೂ ತಿಳಿದಿದೆ. ರಾಷ್ಟ್ರ ಯಾವಾಗಲೂ ಮುಖ್ಯ. ರಾಷ್ಟ್ರ ಇದ್ದರೆ ನಾವಿರ್ತೇವೆ. ಈಗ ನಾವು ಉಕ್ರೇನ್ನ ಪರಿಸ್ಥಿತಿಯನ್ನು ನೋಡಬಹುದು, ಪ್ಯಾಲೆಸ್ತೀನ್ನ ಪರಿಸ್ಥಿತಿಯನ್ನು ನೋಡಿದ್ದೇವೆ, ಶ್ರೀಲಂಕಾದ ಪರಿಸ್ಥಿತಿಯನ್ನು ನೋಡಿದ್ದೇವೆ. ರಾಷ್ಟ್ರ ಇದ್ದರೆ ಮಾತ್ರ ನಮ್ಮ ಆಸ್ತಿ, ನಮ್ಮ ಮಕ್ಕಳು, ನಾವು. ಆದ್ದರಿಂದ ಸ್ವಾಮೀಜಿಯವರು, ಶರಣ ಪಂಪುಯಲ್ಲವರು ಎಲ್ಲ ಹೇಳಿದಂತಹ ಮಾತು ಏನಂತ ಹೇಳಿದ್ರೆ, ಮತದಾನ ನಾವು ನಮ್ಮ ಬದುಕು ಸುಂದರವಾಗಿರಬೇಕಂತ ನಾವು ಎಣಿಸಿದರೆ ಆ ಮತದಾನವನ್ನು, ನಮ್ಮ ಬದುಕನ್ನು ಯಾರು ನಮಗೆ ಸುಂದರವಾಗಿ ಮಾಡಿಕೊಡ್ತಾರ ಅಂತಹ ವ್ಯಕ್ತಿಗಳಿಗೆ ಆ ಮತದಾನವನ್ನು ಕೊಟ್ಟು ನಮಗೆ ಬೇಕಾದ ಸರಕಾರವನ್ನು ನಾವು ಆರಿಸಬೇಕು. ಆದ್ದರಿಂದ ನಾವೆಲ್ಲರೂ ಒಳ್ಳೆಯ, ನಮಗೆ ಯಾರು ಬೇಕು, ನಮ್ಮ ಬದುಕಿಗೆ ಎಂತಹ ಸುಂದರ, ನಮ್ಮ ಧರ್ಮವನ್ನು ಯಾರು ಉದ್ಧರಿಸ್ತಾರ ಅಂತಹ ರಾಜಕೀಯ ವ್ಯಕ್ತಿಗಳಿಗೆ ನಮ್ಮ ಮತವನ್ನು ಕೊಟ್ಟು ಹಿಂದೂ ರಾಷ್ಟ್ರವನ್ನು ಪ್ರಪಂಚದ ಎಲ್ಲ ರಾಷ್ಟ್ರಗಳಲ್ಲಿ ಮುಂದಿನ ಸಾಲಿನಲ್ಲಿ ನಂಬರ್ 1 ಮಾಡುವರೆ ನಾವೆಲ್ಲರೂ ಪ್ರಯತ್ನಿಸೋಣ. ನಮಗೆಲ್ಲರಿಗೂ ಆ ದೇವರು ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಇನ್ನು ಮುಂದೆಯೂ ಈ ಇಂತಹ ಒಳ್ಳೆಯ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನಾವೆಲ್ಲರೂ ಸೇರುವಂತಹ ಸೌಭಾಗ್ಯವನ್ನು ಆ ದೇವರು ಕೊಡಲಿ. ನಮಗೆಲ್ಲರಿಗೂ ಸುಂದರವಾದ ಬದುಕನ್ನು ಶ್ರೀಕೃಷ್ಣ ಪರಮಾತ್ಮ ನೀಡಲಿ ಎಂದು ಬೇಡಿಕೊಳ್ಳುತ್ತಾ, ಅವಕಾಶಕ್ಕಾಗಿ ಈ ಬ್ರಹ್ಮಕಲಶೋತ್ಸವ ಉತ್ಸವದ ಮಂಡಳಿಯ ಸದಸ್ಯರಿಗೂ, ಅಧ್ಯಕ್ಷರಿಗೂ, ಎಲ್ಲ ಸ್ವಯಂ ಸೇವಕರಿಗೂ ಮತ್ತೊಮ್ಮೆ ಮಗದೊಮ್ಮೆ ತುಂಬು ಹೃದಯದಿಂದ ಅಭಿನಂದನೆಯನ್ನು ಕೊಟ್ಟು ನನ್ನ 2 ಮಾತನ್ನು ನಿಲ್ಲಿಸ್ತೇನೆ. ದೈಜಿ ವರ್ಲ್ಡ್ ವಾಹಿನಿಯ ನಿರೂಪಕನೂ ಹೌದು, ನನ್ನ ಪ್ರಮುಖ ಮಲಿನ ಆಶಯದೊಟ್ಟಿಗೂ ಇವರು ಈ ಒಂದು ಕಾರ್ಯಕ್ರಮದಲ್ಲಿ 5 ದಿನಗಳಿಂದ ನಮ್ಮ ಜೊತೆಗೆ ಕೈ ಜೋಡಿಸ್ತಾ ಇದ್ದಾರೆ. ಇವರಿಗೂ ಕೂಡ ಶಾಲು ಹಾಗೂ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಮುಂದಕ್ಕೆ ಕೂಡ ಇನ್ನಿತ ಈ ಒಂದು ಸಭಾ ಕಾರ್ಯಕ್ರಮದ, ಧಾರ್ಮಿಕ ಸಭಾ ಕಾರ್ಯಕ್ರಮದ ಆಶೀರ್ವಚನ ಮಂದಿರಂಜನ ಶ್ರೀ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಶ್ರೀ ಪಲಿಮಾರು ಮಠ ಮೇರ್ನ ಪಾದ ಚರಣಗೂ ಅಡ್ಡಬುರೊಂದು ಆರೆಗೆ ಸಮಿತಿದ ಪರವಾದ ಸೋಲೈತದ ಸೋಲ್ಮೇನು ಸಂದಾಯಿತ ಮಂತಂದು ಅಂಜನೆ ಶ್ರೀ ಶ್ರೀ ಮೋಹನ್ದಾಸ್ ಪರಮಹಂಸ ಸ್ವಾಮೀಜಿ ಶ್ರೀಧಾಮ ಮಾನಿಲ ಮೇರೆಲ್ನ ಚರಣರದಗೂ ವಂದನೆ ಮಂತಂದು ಆರೆಗೆ ಸಮಿತಿದ ಪರವಾದ ಸೋಲೈತಿದ ಸೋಲ್ಮೇನು ಸಂದಾಯಿತ ಮಂತಂದುಲ್ಲೆ ಇನ್ನಿತ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ ಈ ಕಾರ್ಯಕ್ರಮವನ್ನು ಪೊರ್ಲು ಮಂತು ಕೊರ್ನಂಜಿನ ಶ್ರೀಯುತ ಸುರೇಶ್ ಭಂಡಾರಿ ಕಡಂದಲೆ ಮೆರೆಗಲ ಧನ್ಯವಾದ ಸಮರ್ಪಣೆ ಮಂತಂದುಲ್ಲೆ ಅಂಜನೆ ಇನ್ನಿತ ಈಗ ಬಿನ್ನಿರಾದ ಬತ್ತಿನ ಶ್ರೀಯುತ ಗೋಪಾಲ ಶೆಟ್ಟಿ ಅರಿಬೈಲು ಮೆರೆಗಲ ಸೊಲ್ಮೇನು ಸಂದಾಯಿತ ಮಂತಂದುಲ್ಲೆ ಅಂಜನೆ ಇನ್ನಿತ ಬೊಕ್ಕರಿ ಬಿನ್ನಿರಾಯನ ಶ್ರೀಯುತ ಶ್ರೀಕೃಷ್ಣ ಶಿವಕುರ್ ಕೃಪಾ ಕುಂಜತ್ತೂರು ಮೆರೆಗಲ ಧನ್ಯವಾದ ಸಮರ್ಪಣೆ ಮಂತಂದುಲ್ಲೆ ಅಂಜನೆ ಶ್ರೀಯುತ ನಮ್ಮವರೇ ಆಯ್ನಂಜಿನ ಶರಣ್ ಪಂಪೈಲ್ ಮೆರೆಗಲ ಬ್ರಹ್ಮಕಲಶ ಸಮಿತ ಪರವಾದ ಸೋಲೈತದ ಸೊಲ್ಮೇನು ಸಂದಾಯಿತ ಮಂತಂದುಲ್ಲೆ ಅಂಜನೆ ಕೊರಿ ಪಿರೋರಿ ಬಿನ್ನಿರಾಯನ ಶ್ರೀಯುತ ಟಿ ನಾರಾಯಣ್ ಭಟ್ ತಲೆಂಗಳ ಮೆರೆಗಲ ಸಮಿತಿದ ಪರವಾದ ಸೋಲೈತದ ಸೊಲ್ಮೇನು ಸಂದಾಯಿತ ಮಂತಂದುಲ್ಲೆ ಬೊಕ್ಕೊರೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಮೆರೆಗಲ ಸಮಿತಿದ ಪರವಾದ ಧನ್ಯವಾದ ಸಮರ್ಪಣೆ ಪೂರ್ವಕವಾದ ಸುಲ್ಮೇನೆ ಸಂದಾಯಿತ ಮಂತಂದುಲ್ಲ. ಈ ಮೂಲಕವಾದ ಇನ್ನಿತ ಧಾರ್ಮಿಕ ಸಭಾ ಕಾರ್ಯಕ್ರಮ ನಮ್ಮ ಮುಗಿತಲದ ಜೊತೆಗೆ ಒಂದು ಮಹಾವಿಷ್ಣುಮೂರ್ತಿ ದೇವಸ್ಥಾನ ದೇವಂತ ಪಡ್ಪು